ಜೂನಿಯರ್ ಬೊಕ್ಕ ಸೀನಿಯರ್ 2 ವಿಭಾಗಡ್ ಒಟ್ಟುಗು 14 ತಂಡ ಆಯ್ಕೆಯಾತಂಡು 14 ತಂಡದ ಕಲಾ ಪ್ರದರ್ಶನ ಮಮಲ್ಲ ಚಾವಡಿಡ ಮೂರ್ದು ಬರ್ರೆ ಬಂಡು ಆಯ್ನಂಚಿತ್ತನ ಮಾತ ಪ್ರದರ್ಶನನೆ ಅಜತ್ತದ ಓರೆ ಕೋರೆನೆ ಪದ್ದದೆ ಅಕ್ಲೆಗ್ನ ಪ್ರದರ್ಶನಗೂ ತಕ್ಕ ಅಂಕಲೆನ ಕೊರ್ಪಿನಂಚಿತ್ತನ ಜವಾಬ್ದಾರಿಕೆ ಅವು ತೀರ್ಪುಗಾರರನ್ನ ಪುಗೆಲ್ದ ಮಿತ್ತುಂಡು ಅಂಚಿತ್ತಿನ ಪೆರ್ಮೆದ ತೀರ್ಪುಗಾರನೆ ಅಜತ್ತದ ಇನಿತ್ತ ದಿನತ್ತ ಮೂಜಿ ಮನೆನ ಪಾಡ್ದ ಈ ಬರ್ತು ಮೋಕ್ಯದ ಲೆಪ್ಪುಗು ಬಿಲ ಕಡ್ದು ನಮ್ಮೊಟ್ಟಿಗೆ ಬತ್ತಿಂಚಿತ್ತಿನ ತೀರ್ಪುಗಾರರೇನೆ ಚಾಬಡಿದ ಮತ್ತರ್ಮೆಗೆ ಲೆತ್ತುಕೊಂಡಾಡೊಂದು ಅಗ್ಲೆಗೆ ಎದುಕೊಂಡಂಚಿತ್ತಿನ ಕಟ್ಟು ನಮ್ಮವು ಐನೇರ್ದ ಅವರ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಗುರಿಕಾರ್ರ KT ಸುವರ್ಣಿರ್ದ ಮಲ್ತದೇರು ಚಾಬಡಿದ ಮತ್ತರ್ಮೆಗೆ ಬರಡು ಬಣ್ಣದ ಭಿನ್ನಾಯ್ತೊಂದಿಲ್ಲ ಈ ಹೊರತು ಚಾಬಡಿದ ಮತ್ತರ್ಮೆಗೆ ತೀರ್ಪುಗಾರರಾದ ಮೋಕೆಡೆ ಎದುಕೊಂದೊಂದಿಲ್ಲ ಶ್ರೀಮತಿ ಧನಲಕ್ಷ್ಮಿ ಮಲ್ತದ ಚಾಬಡಿದ ಮತ್ತರ್ಮೆಗೆ ಬರಡೊಂದು ಭಿನ್ನಾಯ್ತೊಂದಿಲ್ಲ ವಿಶೇಷವಾದ ತೀರ್ಪುಗಾರರ ಬಗ್ಗೆ ನಮ್ಮ ರಡ್ಡು ಪೊಲಬು ಖಂಡಿತವಾದ ಮಲ್ತೋನೋಡು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಐತ ಒಟ್ಟಿಗೆ ಶ್ರೀಮತಿ ರೋಶನಿ ಪ್ರಕಾಶ್ ಸಿಂಪೋನಿ ನನ್ನೊಂಜಿ ತೀರ್ಪುಗಾರರು ಶ್ರೀಮತಿ ರೋಶನಿ ಪ್ರಕಾಶ್ ಸಿಂಪೋನಿ ಇರೆಲ್ಲ ಚಾಬಡಿದ ಮತ್ತರ್ಮೆಗೆ ಮೋಕೆಡೆ ಎದುಕೊಂದೊಂದಿಲ್ಲ ಅಂಚನೆ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಈ ಹೊರತು ಇರೆಲ್ಲ ಚಾಬಡಿದ ಮತ್ತರ್ಮೆಗೆ ಎದುಕೊಂದೊಂದಿಲ್ಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಮೆರುಗು 2021 ಲೇಸೆ ಅರ್ಥಪೂರ್ಣವಾದ ಯಶಸ್ವಿಯಾದ ನಡಪಡು ನಾಂಡ ನೆಕ್ಕೆ ತಂಕದ ತೀರ್ಪುಗಾರರ ಬೋರ್ಡ್ಗೆ ಇನಿ ಬಾರಿ ಪೊರ್ಲ ಕಂಡದ ತೀರ್ಪುಗಾರರು ನಮ್ಮೊಟ್ಟಿಗೆ ಬತ್ತು ಸೇರುವುದೇ ವಿಶೇಷವಾದ ಅಕಲ ಗುರ್ತಾರ್ಥ ನಮ್ಮ ಮಲ್ತನೊಡೆ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಜಿಲ್ಲಾ ಪಂಚಾಯತ್ ಸದಸ್ಯರ್ಲ ಅಂದೆ ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿದ ಗುರ್ಕಾರ್ದಿಲ ಅಂದೆ ಜಿಲ್ಲಾ ಮಹಿಳಾ ಯುವ ಮೋರ್ಚಾದ ಗುರ್ಕಾರ್ದಿಲ ಅಂದೆ ಮಹಿಳಾ ಮೋರ್ಚಾದ ಗುರ್ಕಾರ್ದಿಲ ಅಂದೆ ಐತ ಒಟ್ಟಿಗೆ ದುರ್ಗಾವಾಹಿನಿ ಮಹಿಳಾ ಮಂಡಲದ ಗುರ್ಕಾರ್ದಿಲ ಅಂದೆ ವೀರರಾಣಿ ಹಬ್ಬಕ್ಕ ಉಚ್ಚಯ ಕೂಟದ ಪ್ರಧಾನ ಕಾರ್ಯಂತೇರ್ಲ ಅಂದೆ ಶಾಲೆ ಕಾಲೇಜಿ ಅಂಚನೆ ಸಮುದಾಯಲೆಗೆ ಸಂಪನ್ಮೂಲ ವ್ಯಕ್ತಿಯಾದ ಅಗ್ಲೆಗೆ ಶಕ್ತಿ ದಿಂಚಾವನಂಚಿತನ ಬೆನ್ನಿನ ಬೆನ್ಪಿನಾರ್ಲ ಅಂದೆ ಆಯ್ತ ಒಟ್ಟಿಗೆ ಕೇಂದ್ರ ಸರ್ಕಾರದ ಮಹಿಳಾ ದೌರ್ಜನ್ಯ ಸಮಿತಿದ ಸದಸ್ಯರಾದ ಬೆದಬೇತೆ ಮರಗಿಳ್ಳೆ ತಮ್ಮನ ಮಾನಾದ್ಯಗೆ ಪ್ರಶಸ್ತಿಯನ್ನು ತನ್ನ ಮಟ್ಟೆಲೆಗೆ ಪಾಡ್ನಾರ್ಲ ವಿಶೇಷವಾದ ಸಾಮಾಜಿಕ ಕಾರ್ಯಕರ್ತೆಯರ್ಲ ಅಂದೆ ತುಳುನಾಡ ಸಿರಿ ರೋಟರಿ ಸೇವಾ ಅಂಚನೆ ಬೇತೆ ಬಿರ್ದಾವಳಿನ ತನ್ನ ಮಟ್ಟೆಲೆಗೆ ಪಾಡಿನಾರೆ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ರಂಗದ ಚಿಂತಕರಾದ ಬರಹಗಾರರಾದ ನಿರೂಪಕರಾದ ಇನಿ ಗಟ್ಟಿ ಸಮಾಜಡು ಮೆನ್ಕೊಂದಿ ಪುಣಂಚಿತ್ತನ ಅಪ್ಪೆ ಶ್ರೀಮತಿ ಧನಲಕ್ಷ್ಮಿ ಮೇರೆನೆ ಮೋಕೆಡೆ ಎದುಕೊಂದೊಂದಿಲ್ಲ ನಮ್ಮ ಮಾತೆರ್ನಲ್ಲ ಕೈತಾಟಿದ ಮಾನಾದಿಗೆದೊಟ್ಟಿಗೆ ಎದುಕೊಂದೊಂದಿಲ್ಲ ಅಂಚನೆ ನನ್ನೊರ್ತಿ ತೀರ್ಪುಗಾರರು ಶ್ರೀಮತಿ ರೋಶನಿ ಪ್ರಕಾಶ್ ಸಿಂಪೋನಿ ತನ್ನ ಕಿನ್ನಕ್ಕೆ ಬಾಲ್ಯದ ದಿನಕ್ಕಳೆರ್ದೆ ಪಜ್ಜಪಾಡ್ನತ್ತ ಒಟ್ಟಿಗೆ ನೃತ್ಯ ಅಭ್ಯಾಸವನ್ನು ಮಲ್ತೊಂದು ಬರವುದ ಒಟ್ಟಿಗೆ ಸಿಂಪೋನಿ ಡಾನ್ಸ್ ಅಕಾಡೆಮಿಡೆ ನೃತ್ಯ ಶಿಕ್ಷಕಿಯಾದ ಸುಮಾರು 200 ಮಿತ್ತಿಗೆ ರಾಜ್ಯ ಪ್ರಶಸ್ತಿನ ತನ್ನ ಮಟ್ಟೆಲೆಗೆ ಪಾಡಿನಾರೆ ಬೇತೆ ಟಿವಿ ರಿಯಾಲಿಟಿ ಶೋಟು ಪಾಲು ಪಡೆದೆ ಪೆರ್ಮೆನೆ ಪಡೆಯಿನಾರೆ ಬೇತೆ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜದ ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿನೇ ಸಂದಾಯ ಮಲ್ತುನಂಚಿತ್ತನ ಕೀರ್ತಿ ಶ್ರೀಮತಿ ರೋಶನಿ ಪ್ರಕಾಶ್ ಸಿಂಪೋನಿ ಮೇರೆಗೆ ಮೇರ್ನ ಸಂಸ್ಥೆ ಈ ವರ್ಷ 25ನೇದ ಬೊಳ್ಳಿ ಪರ್ಬದ ಉಚ್ಚಯದ ಕೂಟೋಡುಂಡು ಈ ಹೊರತು ಪ್ರಸ್ತುತವಾದ ಸೆಂಟ್ ಜೋಸೆಫ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಬಶಾಲೆಡೆ ವೈಸ್ ಪ್ರಿನ್ಸಿಪಲ್ ಆದ ಸೇವೆಯನ್ನು ಸಂದಾಯಿತ ಮಲ್ತೊಂದುಲ್ಲೇರೆ ಇನಿತ್ತ ನಮ್ಮ ತೀರ್ಪುಗಾರರಾದುಲ್ಲೇರೆ ಶ್ರೀಮತಿ ರೋಶನಿ ಪ್ರಕಾಶ್ ಸಿಂಪೋನಿ ಮೇರೆಲ್ಲ ಬರೀ ಮೋಕೆಡೆ ಎದುಕೊಂದೊಂದಿಲ್ಲ ಅಂಚನೆ ನನ್ನೋರಿ ಈ 2 ಜನ ಅಪ್ಪೆರ್ಲನ ಒಟ್ಟಿಗೆ ನಮ್ಮೊಟ್ಟಿಗೆ ನೆಗೆತು ತೋಚುನಾರೆ ಮೋನೆಡೆ ಬರ್ಪಿನಂಚಿತ್ತಿನ ಕೊಡಿ ಮೀಸೆಯನ್ನು ಕತ್ತೆರ್ದೆ ಮುಡಿ ಮೀಸೆ ಮಿತ್ತೆರ್ನಂಚಿತ್ತಿನ ವಿದ್ವಾನ್ ಪ್ರಮೋದ್ ಉಳ್ಳಾಳ್ರೆ ನೃತ್ಯ ಸೌರಭ ನಾಟ್ಯಾಲಯದ ನೃತ್ಯ ನಿರ್ದೇಶಕರ್ಲ ಅಂದೆ ಚಂದನ ವಾಹಿನಿ ದೂರದರ್ಶನದ ಕಲಾವಿದರ್ಲ ಅಂದೆ ಕರ್ನಾಟಕ ಸರ್ಕಾರದ ರಾಜ್ಯ ಮಟ್ಟದ ಕರ್ನಾಟಕಗೆ ಸುರೂತ್ತ ಸ್ಥಾನ ಪಡೆದು ನಾಟ್ಯ ಯುವ ಪ್ರತಿಭಾ ಪನ್ಪಿನಂಚಿತ್ತನ ಪುರಸ್ಕಾರ ಬೊಕ್ಕ ನಗದದ ಮಾನಾದಿಗೆಯನ್ನು ಪಡೆನಂಚಿತ್ತನ ವಿದ್ವಾನ್ರೆ ದುಬೈದಂಚಿತ್ತಿನ 7 ಕಡಲದ ಆಯರದ ಊರುಗು ಪೋದು ಬೇತೆ ಕಲಾ ಪ್ರದರ್ಶನದ ಒಟ್ಟಿಗೆ ನೃತ್ಯ ಕಾರ್ಯಕ್ರಮವನ್ನು ಕೊರ್ದು
ಪಿಂಗಾರ ಪ್ರಶಸ್ತಿನ ಪಡೆಯಿಂಚಿತ್ತನಾರೆ ನ್ಯಾಷನಲ್ ಅವಾರ್ಡ್ ದೆಹಲಿಡೆ ಗಾಯನ ರತ್ನ ಪ್ರಶಸ್ತಿನೇ ತನ್ನ ಮಟ್ಟೆಲಿಗೆ ಪಾಡ್ನಾರು ನಾಟ್ಯ ಕಲಾ ರತ್ನ ಬೆಸ್ಟ್ ಡಾನ್ಸರ್ ಅವಾರ್ಡ್ ಅಂಚನೆ ಬೇತೆ ಬೇತೆ ಪ್ರಶಸ್ತಿನ ತನ್ನ ಮಟ್ಟೆಲಿಗೆ ಪಾಡ್ನಾರೆ ಭರತನಾಟ್ಯದ ಒಟ್ಟಿಗೆ ಪತ್ತಬತ್ತಾರು ತುಳು ನೃತ್ಯ ರೂಪಕ ಅಂಚನೆ ಬ್ರಹ್ಮಶ್ರೀ ನಾರಾಯಣ ಗುರು ರೂಪಕನೆ ನಡಪಾದೆ ಜನಮಾನಸಡೆ ಊರಿನಂಚಿತ್ತನ ಪುದರ್ ವಿದ್ವಾನ್ ಪ್ರಮೋದ್ ಉಳ್ಳಾಳ್ ಮೆರೆಲ್ನ ತೀರ್ಪುಗಾರರಾದ ಆಯ್ಕೆ ಮಲ್ತನಕ್ಕೆ ಎಂಕುಲು ಸಂತೋಷ ಪಡೆಯುವುದಿಲ್ಲ ಈ ಪೊರ್ತು 3 ಜನ ತೀರ್ಪುಗಾರರಲ್ಲ ಕೂಟದ ಗುರಿಕಾರೆ KT ಸುವರ್ಣಿರೆ ಪುರ್ಪದ ಹೆಸರನ್ನು ಕೊಡ್ದು ಮೋಕೆಡೆ ಎದುಕೊಂಡು ಕಾಣದ ಈ ಪೊರ್ತು ಭಿನ್ನಾಯ್ತೊಂದಿಲ್ಲ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಮೇರಿನ ಮೋಕೆಡೆ ಎದುಕೊನೋದಿಲ್ಲ ಅಂಚನೆ ಈ ಪೊರ್ತು ಕಾರ್ಯಾಧ್ಯಕ್ಷರು ಶ್ರೀಮತಿ ರೋಶನಿ ಪ್ರಕಾಶ್ ತಿಂಪೋಣಿ ಮೇರಿನ ಮೋಕೆಡೆ ಎದುಕೊನೋದಿಲ್ಲೇರೆ ಅಂಚನೆ ಪ್ರಧಾನ ಕಾರ್ಯಂತೇರೆ ಶಿವನ್ ಕುಮಾರ್ ಮೇರೆ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಮೇರಿನ ಮೋಕೆಡೆ ಎದುಕೊನೋದಿಲ್ಲೇರೆ ಗುರುಪ್ಯೋಗ ನಮಃ. ಕಲಾಭಿಮಾನಿಗಳೇ, ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಮೆರುಗು 2021 ಬ್ರಹ್ಮಶ್ರೀ ಪ್ರಶಸ್ತಿ ಪ್ರದಾನ ಈ ವೇದಿಕೆಯಲ್ಲಿ ನೆರವೇರಲಿದೆ. ಬಹುಶಃ ಇವತ್ತಿನ ತೀರ್ಪುಗಾರಿಕೆಯಲ್ಲಿ ಒಂದು ಮಾತು, ಇವತ್ತು ನಾವು ತೀರ್ಪುಗಾರರನ್ನು ಎಲ್ಲ ನಿಮ್ಮ ಓರಲ್ ಪರ್ಫಾರ್ಮೆನ್ಸ್ ನೋಡ್ತಿದ್ದೇವೆ. ಅದರಲ್ಲಿ ಇಂಥದೇ ಒಂದು ಜಾನಪದ ಆಗಲಿ ಸೆಮಿ ಕ್ಲಾಸಿಕಲ್ ಅಂತ ನಾವು ನೋಡ್ತಾ ಇಲ್ಲ. ಎಲ್ಲವನ್ನು ಒಟ್ಟು ಸೇರಿಸಿ ಆಯ್ಕೆಯಾದ ತಂಡವನ್ನು ನಾವು 3 ತೀರ್ಪುಗಾರರು ಆಯ್ಕೆ ಮಾಡ್ತಿದ್ದೇವೆ. ಬಹುಶಃ ಈ ವೇದಿಕೆ ಬಹಳ ಸುಂದರವಾದ ವೇದಿಕೆ. ಈ ವೇದಿಕೆ ಮುಂದೊಂದು ದಿನ ನಿಮ್ಮನ್ನು ಬಹಳ ಎತ್ತರಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೋಗುವಂತಹ ವೇದಿಕೆ ನಿಮ್ಮದಾಗಲಿ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಪ್ರತಿಯೊಂದು ಕಲಾ ತಂಡಕ್ಕೂ ಇರಲಿ ಎನ್ನುತ್ತಾ ನಾವು ಮುಂದಿನ ಕಾರ್ಯಕ್ರಮವನ್ನು ಹೆಜ್ಜೆ ಇಡ್ತಿದ್ದೇನೆ. ಧನಲಕ್ಷ್ಮಿ ಮುಂದಿನ ಮಾತು. ಬಹುಶಃ ವಿಶೇಷವಾಯಿನಂಚಿನ ಮದ್ದರ್ಮೆಡು ವಿಶೇಷವಾಯಿನಂಚಿನ ಕಾರ್ಯಕ್ರಮ ಅಟ್ಟಣೆ ಮಂತೊಂದ ಪ್ರಮೋದ್ ಪಂಡ್ಲಕನೆ ಟೋಟಲ್ ಅದು ಓವರ್ ಆಲ್ ನಿಕ್ಲ ಕೊರಿಯೋಗ್ರಫಿ ಇಪ್ಪು ಅಂಚನೆ ನಿಕ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾತ ಒಟ್ಟು ಮಂತೊಂದು 3 ಜನ ತೀರ್ಪುಗಾರರು ಕೊರ್ನಂಚಿನ ಜವಾಬ್ದಾರಿನ ಖಂಡಿತವಾದ ನಿಷ್ಠೆಡ್ ನಿಸ್ವಾರ್ಥವಾದ ಮಲ್ಪನಂದು ಸೇರ್ದಿಂಚಿನ ಮಾತ ಕಲಾಭಿಮಾನಿಲೆಗಳ ಅಂಚನೆ ಭಾಗವಹಿಸಿನ ಮಾತ ಕಲಾವಿದರೆಗಳ ಎಡ್ಡೆಪ್ಪ ಬೈಕೊಂದಲ್ಲ ಸುಖಿನೋ ಭವಂತು. ಪೊರ್ಲಕಂಠದ ಲೇಸಿಗೆ ನಮ್ಮ ಸಾಕ್ಷ್ಯ ಒಂದಲ್ಲ ನರಮಾನಿ ಮೋನೆ ಬಾಪ ಒಂದು ಕುಲ್ದಿತ್ತೆ ನಾಂಡ ಒವೇ ಒಂಜಿ ಸಂಬಂಧಲು ಗೋಡಿದು ಬರ್ಪುಜಿಗೆ ಮಾತಲ ಕಡ್ಡಿದು ಬೋಪುನಿಗೆ ನರಮಾನಿ ತಿಳಿತೊಂದು ನಲಿತೊಂದು ಖುಷಿಟಿತ್ತೆ ನಾಂಡ ಆಯ್ ಉಲ್ಲಾಸಡ್ಲ ಇಪ್ಪೆ ಆರೋಗ್ಯಡ್ಲ ಇಪ್ಪೆ ಅಂಚನೆ ಸಂಬಂಧಲು ಮಾತ ಗೋಡಿದುಲ ಬರ್ಪುಡು ಆ ನಿಲೆಟ್ಟೆ ನಮ್ಮ ಮನಸ್ಸು ಏಪಲ ಅರ್ಲೊಂದಿಪ್ಪಡು ಪನ್ಪಿನ ನಿಲೆಟ್ಟೆ ಕಲಾ ಪ್ರದರ್ಶನಗಾದ ಈ ಪೊರ್ತು ಅಣಿಯ ಬಂದುಲ್ಲ ಪ್ರಪ್ರಥಮ ತಂಡ ಅವು ಈ ಪೊರ್ತು ಜೂನಿಯರ್ ವಿಭಾಗದ ಪಂತ ನಡಪುಡು ಅಂಚಾದೆ ಜೂನಿಯರ್ ವಿಭಾಗದ ಏರ್ ಮಾತ ಪುದರ್ ಕೊಡ್ತಾರ ದಯಮಲ್ತದೆ ನಿಕಲು ಗಮನಿಸಾಲೆ ಜೂನಿಯರ್ ವಿಭಾಗದ ಸ್ಪರ್ಧೆ ಈ ಪೊರ್ತು ಪ್ರಾರಂಭ ಆಪುಂಡು ದಯಮಲ್ತದೆ ತೀರ್ಪುಗಾರರನ್ನ ಗಮನಗೆ ಸುರುಕು ಜೂನಿಯರ್ ವಿಭಾಗದ ಸ್ಪರ್ಧೆ ನಡಪುಂಡು. ಪ್ರಥಮವಾಗಿ ಜೂನಿಯರ್ ವಿಭಾಗದ ಸ್ಪರ್ಧೆಗಳು ನಡೀಲಿಕ್ಕಿದೆ. ಸ್ಪರ್ಧೆ ಪ್ರಾರಂಭ ಆಪುಂಡು ಪಂತದ ಆದಿಗೆ ಕೊಡಿಯಡಿ ದೀವೊಂದುಲ್ಲ ಪಂತಾಡು ಪಾಲು ಪಡೆಪುಣಂಚಿತನ ಮಾತಿರ್ನಲ ಗಮನಗೆ 5 ನಿಮಿಷದ ಪೊರ್ತು ಆಯ್ನ ಕೂಡ್ಲೆ ಒಂಚಿ ನಿಕ್ಲೆಗೆ ಬೆಲ್ ಆಪುಂಡು ಸಿಂಗಲ್ ಬೆಲ್ ಅವೆಡ್ದ ಬಕ್ಕ 1 ನಿಮಿಷ ಆಯ್ನ ಬಕ್ಕ ಲಾಂಗ್ ಬೆಲ್ ಅವೆಡ್ದ ಬಕ್ಕ ನಿಕಲ್ನ ಪ್ರದರ್ಶನಕ್ಕೆ ಅಂಕ ಲೆಕ್ಕೊಗು ತಿಕ್ಕುಜಿ ಗಮನಿಸಾಲೆ ಮೆರುಗು 2021 ಸಾಂಸ್ಕೃತಿಕ ಲೇಸಗ ಆದಿಯ ಒಂದುಲ್ಲ ಈ ಪೊರ್ತು ಜೂನಿಯರ್ ವಿಭಾಗನೆ ಪ್ರಾರಂಭ ಮಲ್ತೊಂದುಲ್ಲ ಕ್ರಮ ಸಂಖ್ಯೆ 1 Come
विष्णु त्वं रुद्र त्वं इंद्र त्वं अग्नि त्वं वायु त्वं सूर्य त्वं चंद्रमा त्वं ब्रह्मभूर्भुवस्वरो। रिद्धि सिद्धि वृद्धि होती हाँ तेरे ही आने से, और सुंदर ये सृष्टि होती हाँ तेरे ही आने से। मोरया मोरया तेरे धुएं में जो धन छुपा है मोरया, उसे ही जय हो तो दिग्विजय हो तेरी तरह मोरया। लाख कोई धमकारे, हम तेरी राहों पे चलते हम नहीं रुकने वाले। मेरा देवा देवों का देवता, माता देवा देवों का देवता, पैर रुकने ना सके झुकने ना देगा। तुम कैसा विश्वास है राजा, कैसा विश्वास है राजा, तेरी हो पूजा फिर कोई दूजा, तू सबका विश्वास है राजा, यूं तो सभी देवों के आगे ये सर झुका है मोरया, पर अपना है तू घर पे हमारे आया है मोरया। वन में रण में कण कण में, धन में धन में गज में गण में, मोरिया है हर मन में। रंग की धारे रंग बुहारे चल 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 के हर जग में, तेज है बल है शक्ति प्रबल है, मोरिया के दर्शन मेरे बाबा, मोरिया के दर्शन मेरे देवा, मोरिया के दर्शन में, मोरिया के दर्शन में। ಸೆಕೆಂಡ್ 4 ನಿಮಿಷ 27 ಸೆಕೆಂಡ್
ಕಲಾ ಪ್ರದರ್ಶನ ಕೊರವಂಚಿತನ ಕಲಾವಿದರಿಗೆ ಸಮ್ಮೇಳನ ಸಂಧಾಯಿತ ಮಲ್ತೊಂದು ಚಾಬಡಿದ ಮತ್ತರ್ಮೆಡೆ ಕ್ರಮ ಸಂಖ್ಯೆ ಮೂಚಿ ಇದೀಗ ಕಲಾ ಪ್ರದರ್ಶನಕ್ಕೆ ಕ್ರಮ ಸಂಖ್ಯೆ 3. कोई ಸೇರುನ್ನೆ ಪರದೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ಮುಟ್ಟಾಳೆ ಬತ್ತಿ ಮಾತೆಲ್ಲ ಕೈ ಸುಂದರ ಕೋಯಿ ಕೊಯ್ಯರ ಕೋಯಿ ಸೇರುನ್ನೆ ಪರದೈಲೆ ಕಂಡೋದ ಕೈ ಕೊಯ್ಯರ ಕೋಯಿ
ತೀರ್ಪುಗಾರರ ಗಮನಕ್ಕೆ ಜೂನಿಯರ್ ವಿಭಾಗದ ಒಂದು ಸ್ಪರ್ಧೆ ನಡೀಲಿಕ್ಕಿದೆ. ಅದಕ್ಕಿಂತ ಮುಂಚೆ ಇದೀಗ ಸೀನಿಯರ್ ವಿಭಾಗದ ಸ್ಪರ್ಧೆಗಳು ಪ್ರಾರಂಭ ಆಗ್ತಾ ಇದೆ. ದಯವಿಟ್ಟು ಗಮನಿಸಿ, ಸೀನಿಯರ್ ವಿಭಾಗದ ಸ್ಪರ್ಧೆ ಪ್ರಾರಂಭ ಆಪುಂಡು. ಸೀನಿಯರ್ ವಿಭಾಗ ಇತ್ತಿನಂಚಿತ್ತಿನ ಯುವವಾಹಿನಿ ಕೊಲ್ಯ ಶ್ರೀದೇವಿ ಕುತ್ತಾರ್, ನೃತ್ಯಾಲಯ ಬಿ ನೃತ್ಯಲಹರಿ ನಾಟ್ಯಾಲಯ ಪಜೀರು, ನೃತ್ಯಾಲಯ ಎ ನೃತ್ಯಲಹರಿ ನಾಟ್ಯಾಲಯ ಪಜೀರು, ಕೋಣಾಜೆ ಟೀಮ್ ಬ್ರಹ್ಮಶ್ರೀ ನಾರಾಯಣಗುರು ಮಹಿಳಾ ಘಟಕ ಕೋಣಾಜೆ, ಕೃಷ್ಣನಗರ ತಂಡ, ಕೇಶವ ಶಿಶು ಮಂದಿರ ಕಿನ್ಯ, ಉಳ್ಳಾಲ್ಬೈ ತಂಡ ವೈದ್ಯನಾಥ ಫ್ರೆಂಡ್ಸ್, ಯುವವಾಹಿನಿ ಕೊಲ್ಯ, ದುರ್ಗಾಶಕ್ತಿ ದುರ್ಗಾಪುರ ಕಿನ್ಯ. ದಯಮಲ್ತದೆ ಮಾತ ಪುದರ್ಕೊರ್ನಂಚಿತ್ತಿನ ಸ್ಪರ್ಧಾಳು ನಿಖಿಲ್ನ ಪುರ್ತುಗಾದೆ ಕಾತೊಂದಿಪ್ಪಡು ಕ್ರಮ ಸಂಖ್ಯೆ ಪಂಡಿಲಕನೆ ಚಾವಡಿಡು ಬತ್ತೆ ಕಲಾ ಪ್ರದರ್ಶನ ಕೊರಡು ಪಣದ ಭಿನ್ನೈತೊಂದುಲ್ಲ. ಆಗ ಕ್ರಮ ಸಂಖ್ಯೆ 1 Thank you.
ಕಾಯ ಕೊರಡು ಬಣ್ಣದ ಭಿನ್ನಾಯ್ತೊಂದಿಲ್ಲ. ಸೀನಿಯರ್ ವಿಭಾಗ ಕ್ರಮ ಸಂಖ್ಯೆ 3. नमः शिवाय नमः शिवाय नमः शिवाय ಸೀನಿಯರ್ ವಿಭಾಗ ಕ್ರಮ ಸಂಖ್ಯೆ 4. Thank you.
महाबलाद्रि निवासी महिषासुर सुरमर्दिनि महाबलाद्रि निवासिनि महिषासुर सुरमर्दिनि महिषे किमाद्रि ನನ್ನ ದುಂಬತ್ತ ಕ್ರಮ ಸಂಖ್ಯೆ 5 ಸೀನಿಯರ್ ವಿಭಾಗ ಕ್ರಮ ಸಂಖ್ಯೆ 5 घल्लु घल्लेनु ताव ಗೆಜ್ಜೆ घल्लु घल्लेनु ताव ಗೆಜ್ಜೆ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು घल्लु घल्लेनु ताव ದೋಸ್ತಿ घल्लु घल्लेनु ताव ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ घल्लु घल्लेनु ताव ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ घल्लु घल्लेनु ताव ಗೆಜ್ಜೆ घल्लु ताजुता ಗೆಜ್ಜೆ घल्लु ताजुता
ಹಬ್ಬದೂಟ ತಳ್ಳಾಕಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಗಲ್ಲು ಗಲ್ಲೆನು ದೋಸ್ತಿ, ಗಲ್ಲು ಗಲ್ಲೆನು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನು ಏನ್ ಚಂದಾನೆ ಹುಡುಗಿ ಕಲ್ಲು ಗಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಕಲ್ಲು ಗಲ್ಲೆನು ತಾವು ಗೆಜ್ಜೆ. ಗ್ರಾಮ ಫೋನಿನ ಗಾನ ಚಂದ, ರಕ್ತ ಕಮಟೆಯ ತಾಳ ಚಂದ, ಮಟ್ಟಾನ ಹಾಡಿ ಮಾಡೋ ಜಗಳ ಚಂದ. ಕತ್ತು ತಿನ್ನುವ ಕೋಳಿ ಚಂದ, ಹಳ್ಳ ಬಟ್ಟಿಯ ಸೇಂದಿ ಚಂದ, ಹಳ್ಳದ ಕೇಡಿ ಕಾಯಿ ಚಂದ ಚಂದ. ಅಜ್ಜ ಅಜ್ಜಿ ಕಳ್ಳ ನೋಟ, ಸಂದುಗೊಂದಿ ಪ್ರೀತಿ ಪಾಠ ಕೆಣಕುತ್ತೈತೆ. ಗಲ್ಲು ಗಲ್ಲೆನು ದೋಸ್ತಿ, ಗಲ್ಲು ಗಲ್ಲೆನು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನು. ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮ್ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि. ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ, ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಭಕ್ತಿಲಿ ಶಕ್ತಿ ಕಂಡನೋ ಹನುಮ, ರಾಮನ್ನೇ ಗೆದ್ದು ಬಿಟ್ಟನೋ. ಭಕ್ತರನ್ನು ನಿತ್ಯ ಕಾಯುವ ಮಾರುತಿ, ಪ್ರೀತಿಯಿಂದ ಬಂದು ಹರಸುವ. ಇದು ರಾಮ ಮಂತ್ರ ಸಾರ, ಹನುಮಂತನ ಶಕ್ತಿಯ ಪಾರ. ರಾಮ ಲಕ್ಷ್ಮಣರ ಹೊತ್ತೋನಯ್ಯ, ಪುಟ್ಟ ಮಕ್ಕಳ ನಾಯಕ ಆಂಜನೇಯ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ, ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ.
ಕಿತ್ತನೋ ಲಂಕೆಯ ಸುಟ್ಟು ಬಿಟ್ಟನೋ ದಶಕಂಠನ ಸೊಕ್ಕನ್ನೇ ಮೆಟ್ಟಿ ನಿಂತನೋ ಎದೆಯಲ್ಲಿ ರಾಮನಂದ ತೋರಿ ನಿಂತ ಈ ಹನುಮಣ್ಣ ರಾಮನಪ್ಪುಗೆಯ ಭಾಗ್ಯ ಗಳಿಸಿದ ಚಿರಂಜೀವಿಯಾಗಿ ತಾನು ನೆಲೆಸಿದ ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ ಕಣ್ತೆರೆದು ದಯೆ ತೋರಿ ಎಲ್ರೊಂದು ಕಾಪಾಡಪ್ಪ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೆ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ಧಾಮ ನಾಮ. ತೀರ್ಪುಗಾರನ ಗಮನಗೆ ಇತ್ತೆ ಕ್ರಮ ಸಂಖ್ಯೆ 6 ತೀರ್ಪುಗಾರರ ಗಮನಕ್ಕೆ. ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ ಇಡುವೆ. ಕೇಳಚುವೆ ನೀನು ಮೆನು ಮೆನು ಮೆನುಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ ಬಡು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ. ಕೇಳೆ ಚೆಲುವೆ ಗಮನೆಯೇ ನಿನ್ನ ಹಂಸದ ನಡಿಗೆಗೆ ಸೋತೆ ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ.
ಮೇಲಾಯಿನ ಕಳೆ ಕಳಟು ಮೇಲಾಯಿನ ಬಿಲೆ ಕಟ್ಟೆರೆ ಆ ಒಂದಿನ ಬಿಲೆ ಕಟ್ಟೆರೆ ಆ ಒಂದಿನ ತಾಳಮೇಳಲು ಕೂರ್ದಿನ ಸಾರ ಕಾಲಲ ಅಳಿಯಂದಿನ ದೇವದೀಜಿನ ಯಕ್ಷಗಾನ ಕ್ರಮ ಸಂಖ್ಯೆ 9 ತೀರ್ಪುಗಾರರ ಗಮನಕ್ಕೆ. ಕ್ರಮ ಸಂಖ್ಯೆ 9. ಸುದ್ದಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಭೂಮಿ ತಾಯಿ ಕಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಕಂತೆ ಕಂತೆ ಕಟ್ಟಿ ನಿಂತ ಬರುವೆ ಅಂದ ಕಾಳು ಕಾಳು ರಾಶಿ ನೀವು ಎಂಥ ಚಂದ, ಆಳುವುದ ರಾಶಿ ನೀವು ನೋಡಲಂದ. ಬಳಿಯ ತುಂಬಿ ಕೊಡುವ ಪಡಿದಾನ ಚಂದ ನೋಡಿ ಬಳಿಯ ತುಂಬಿ ಕೊಡುವ ಪಡಿದಾನ ಚಂದ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಹಳ್ಳಿಯ ಹೈಕ್ಳೆಲ್ಲ ಹುಳ್ಳಿಯ ಹುರ್ಕೊಂಡು ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ. ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ. ಗಲ್ಲು ಗಲ್ಲು ಬೆಚ್ಚಗೆ ಪಕ್ಕ ಕೈಯ ಹೆಚ್ಚಗೆ ಮುತ್ತಿನ ಕೋಲಗಳ ಹೊಲಿತಾರೆ. ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ. ಹಳ್ಳಿಗೆ ಸಂತಸ ತುಂಬುತ್ತಾರೆ. ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿರೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಭೂಮಿ ತಾಯಿ ಕಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ
ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಜಗ್ ನಕ್ ನಕ್ ಜಗ್ ಜಗ್ ನಕ್ ನಾ ಜಗ್ ನಕ್ ನಕ್ ಜಗ್ ಜಗ್ ನಕ್ ನಾ ಜಗ್ ನಕ್ ನಕ್ ಜಗ್ ಜಗ್ ನಕ್ ನ್ಯಾ ಜಗ್ ನಕ್ ನಕ್ ಜಗ್ ಜಗ್ ನಕ್ ನ್ಯಾ ಜಗ್ ನಕ್ ನಕ್ ಜಗ್ ಜಗ್ ನಕ್ ನಾ ಜಗ್ ನಕ್ ನಕ್ ಜಗ್ ಜಗ್ ನಕ್ ನ್ಯಾ ಜಗ್ ನಕ್ ನಕ್ ಜಗ್ ಜಗ್ ನಕ್ ನಾ ಜಗ್ ನಕ್ ನಕ್ ಜಗ್ ನನ್ನ ಒಂಚಿ ಕಲಾ ಪ್ರದರ್ಶನ ಉಂಡು ತೀರ್ಪುಗಾರರನ್ನ ಗಮನಗು ಕ್ರಮ ಸಂಖ್ಯೆ 8 ಕ್ರಮ ಸಂಖ್ಯೆ ಎನ್ಮ ಪರಶುರಾಮನ ಸೃಷ್ಟಿದ ಧರ್ಮ ಭೂಮಿಡೆ ಧರ್ಮ ಜಾರದು ಅಧರ್ಮ ಜಿಂಜಿದಂಚಿನ ಪೊತ್ತುಡು ಅಪ್ಪೆ ಆದಿಮಾಗಿ ಪ್ರತಿಯೊಂಚು ಊರುಗ್ಲ ಮಾರಿ ಮೈಲಿಗೆ ಕೋರ ಕೋಟಲೆ ಮಬ್ಬು ಬಲಂಗಾರ ಗೌಂಡರ ಸಾವು ಪಂಪಿನಂಚಿನ ರೋಗದ ಬೀಜలను ಬಿತ್ತುವೇರು ಆ ಪೊತ್ತುಡು ಶ್ರೀಕೃಷ್ಣ ಪರಮಾತ್ಮೆ ಕೊರಗಜ್ಜನ ವೇಷದ ಬತ್ತಿದು ಊರುಗು ಬತ್ತಿನ ಮಾರಿನ ಊರ ಮಲ್ಪುನಂಚಿನ ಮೂಲ ಸಂಪ್ರದಾಯದ ಕುಣಿತ ಕಂಗಿಲ್ಲು ಕುಣಿತ ಉಡುಪಿ ಜಿಲ್ಲೆಡೆ ಇತ್ತೆಗಳ ಪ್ರಚಲಿತ ಪುನಂಚಿನ ಸಂಪ್ರದಾಯದ ಕುಣಿತ ಕಂಗಿಲ್ಲು ಕುಣಿತ ಇತ್ತೆ ನಿಕ್ಲದುಂಬುಗು ದಯರದಯ್ಯ ಕಂಗೀಲೋ 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 ಬತ್ತುಂದು ಮಾಯಿದ ಪುನ್ನ ಮೇಡೆ ಕಂಗೀಲೋ ಬತ್ತುಂದು ಮಾಯಿಡೆ ಬತ್ತಿನವು ಮಾಯಿದ ಪುನ್ನ ಮೇ ಪಾಲೋಡೆ ಬತ್ತಿನವು ಕರ್ಮೋಡೆ ಪೋವಡೆ ಕಂಗೀಲೋ 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 ಬತ್ತುಂದು ಮಾಯಿದ ಪುನ್ನ ಮೇಡೆ ಕಂಗೀಲೋ ಬತ್ತುಂದು ಹೋ 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 ಆದರದಯ ಒಂದೊಂಜಿ ಕಂಗೂಲು ಅವು ಮಾಯಿದ ಕಂಗೂಲು ಮಾಯಿಡೆ ಬತ್ತಿ ನಾವು ಮಾಯಾಡೆ ಪೋವಡೆ ಕಂಗೂಲುದ ತಿಂಗೋಲೊಂದು ಕೊಡೆಗೆ ನಿದೇನೆ ಕೋಡೆರ್ತ ಇಲಿ ಮುಟ್ಟ ತಿರಿನಾಡದೇನೆ ಹೋ 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 ಆದರದಯ
ಒಂದೊಂದಿ ಕಂಗುಲು ಅವು ಮಾಯಿದ ಕಂಗುಲು ಮಾಯಿಡೆ ಬತ್ತಿ ನಾವು ಮಾಯಾದೆ ಪೋವಡೆ ನಾಯಿದ ರೋಗದಿಂದ ಮುಂಜೋಡೆ ಪೋವಡೆ ಕುಚ್ಚೇದ ರೋಗದಿಂದ ಪೇರಡೆ ಪೋವಡೆ ಆರಿ ಮೀರಿ ಮಾರಿ ಮಗ್ನ ಮುಡಯೇ ಪೋವಡೆ ಐಚಾದ ಪಟ್ಟದಿಂದ ಪಡ್ಡಾಯೇ ಪರಡೆ ಓ ಹೋ 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 ಆದರದಯ ಕಡಿಗಣವೋ ಕಡಿಗಣ ಬಾರ ಬಾರ ಕಡಿಗಣ ಬಾರ ಬಾರ ಕಡಿಗಣಗೆ ಬಪುರ ಜಾನ ಕಡಿಗಣ ಕಡಿಗಣವೋ ಕಡಿಗಣ ಬಾರ ಬಾರ ಕಡಿಗಣ ಬಾರ ಬಾರ ಕಡಿಗಣಗೆ ಬಪುರ ಜಾನ ಕಡಿಗಣ ಓ ಹೋ 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 ಹೊಟ್ಟೆ ಕುಣಿತ ಕಡಿಗಣ ಬೇಮುಟೆಗೆಲ ಕಡಿಗಣ ಕೈಪೆದಂಕಿನ ಕಡಿಗಣಗೆ ಕಾಪೆದಂಕಿನ ಕಡಿಗಣ ಹೊಟ್ಟೆ ಕುಣಿತ ಕಡಿಗಣಗೆ ಬೇಮುಟೆಗೆಲ ಕಡಿಗಣ ಕೈಪೆದಂಕಿನ ಕಡಿಗಣಗೆ ಕಾಪೆದಂಕಿನ ಕಡಿಗಣ ಹೋ 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 ರಾವೋರ ಕಡಿಗಣ ಘಟದ ಮಿತ್ರ ಕಡಿಗಣ ಘಟದ ಮಿತ್ರ ಕಡಿಗಣಗೆ ತುಳು ರಾಜ ಕಡಿಗಣ ಯಾವೂರ ಕಡಿಗಣ ಘಟದ ಮಿತ್ರ ಕಡಿಗಣ ಘಟದ ಮಿತ್ರ ಕಡಿಗಣಗೆ ತುಳು ರಾಜ ಕಡಿಗಣ ಹೋ 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 ಆದೇರದಯ गणनायकाय गणदैवताय गणाध्यक्षाय धीमहि गुणशरीराय गुणवन्दिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि
शीतगोत्राय धीमहि गूढगुल्पाय गन्धभक्ताय भोजयप्रदाय धीमहि गुणाधीनाय गुणाधीशाय गुणप्रवेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय धीमहि गणनायकाय गणदैवताय गणाध्यक्षाय धीमहि गुणशरीराय गुणवर्धिताय गुणेशानाय धीमहि गुणाधीनाय गुणाधीशाय गुणप्रवेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि एकदन्ताय वक्रतुण्डाय गौरीतनयाय धीमहि एकदन्ताय वक्रतुण्डाय गौरीतनयाय धीमहि श्री गणेशाय धीमहि श्री गणेशाय धीमहि श्री गणेशाय ಇನ್ನು ಮುಂದಕ್ಕೆ ಸೀನಿಯರ್ ವಿಭಾಗದ ಸಂಖ್ಯೆ 2 ಸೀನಿಯರ್ ವಿಭಾಗ ಕ್ರಮ ಸಂಖ್ಯೆ 2 भगवती शिति कंध कुटुंबिनी भूरि कुटुंबिनी
मधु मधुरे मधु कैतव भञ्जनि कैतव भञ्जनि रासरते जय जय हे महिषासुरमर्दिनि रम्यकपर्दिनि शैलसुते जय जगदीश्वरी ಇವಾಗ ಕ್ರಮ ಸಂಖ್ಯೆ 4. I am impressed with your devotion. Tell me, son, ask your boon. Brahmadeva, neither the Devas nor the Asuras can destroy me. No child, no man, no animal can kill me. That is not possible, Mahishasura. Every breath should go back to the soil. So should you. If I have to die, only a woman with utmost power can lead me to Yama. A woman? Tathastu. Let it be so. गिरिनन्दिनि नन्दितमोदिनि विश्वविनोदिनि नन्दिनुते गिरिवरविन्ध्यशिरोदिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरदर्शिनि दुर्मुखमर्षिणि हर्षरते त्रिभुवनपोषिणि शङ्करदोषिणि कल्मषमोचनि घोररते धनुजनि दोषिणि दुर्मदशोषिणि दुःखनिवारिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते చిపాయే నిన్ను తగ్గని చేసి పంచభూతాలే తాలే ఐదను బంధాలే తాలే అమ్మాయి అక్కై చెల్లె భార్యే పతిని నిన్ను నటించే శక్తియే అమ్మా ఐదిని నందిని నందిత మోదిని విశ్వ వినోదిని నందితే గిరివర వింధ్య శిరోదిని వాసిని భగవతి హేషితి కంఠ కుటుంబిని భూరి కుటుంబిని భూరి కృతే జయ జయ హే మహిషాసురమర్దిని రమ్యకవర్దిని శైలసుతే రమ్యకపర్దిని శైలసుతే రమ్యకపర్దిని శైలసుతే ಕೆಲವೇ ಕ್ಷಣಟ್ಟು ಅಜತ್ತದೆ ಏರೆಗೆ ಸುರುತ್ತ ಇನಾಮು ಏರೆಗೆ ರಡ್ಡನೆ ಇನಾಮು ಏರೆಗೆ ಮೂಚನೆ ಇನಾಮ್ ಪಂಪಿನಂಚಿತ್ತಿನ ಬಹುಮಾನ ವಿತರಣೆ ಈ ಪೊರ್ತು ಇನಾಮದ ಪಟ್ಟುನ ಲೇಸ ನಡಪಂಡ ದುಂಬು ದತ್ತು ನಿಧಿ
ಪಡೆಪುಣಂಚಿತನ ಜೋಕ್ಲೆಗೆ ವಿತರಣೆ ಅವನುಂಡು ದಯಮಲ್ತದ ವೇದಿಕೆದ ದುಂಬತ್ತ ಬರಡು ಏರು ಮಾತ ದತ್ತು ನಿಧಿ ಜೋಕ್ಲೆಗೆ ಉಂಡ ದಯಮಲ್ತದ ಪುದಾರ್ ಲೆಪ್ಪಂದೆ ಮಾತ ವಿದ್ಯಾರ್ಥಿರ್ಲ ಮಾತ ದತ್ತು ನಿಧಿತ ಜೋಕುಲು ಬರಡು ವೇದಿಕೆದ ದತ್ತ ಮರ್ಗಿಳ್ಳಿ ಬ್ರಹ್ಮಶ್ರೀ ಬಿರ್ಲಾ ವೇದಿಕೆದ ಈ ವರ್ಷದ ದತ್ತದ ಜೋಕುಲು ಒಟ್ಟಿಗೆ 32 ಜೋಕುಲು ನೆಟ್ ಬಲ ವಿದ್ಯಾನಿಧಿ ತೊಂದ್ರೆ ಎರಡಲ ಬಾಕಿ ತಂಡ ವಿದ್ಯಾರ್ಥಿಗಳು ದಯಮಲ್ತದ ವೇದಿಕೆಗೆ ಬರಡು ಜೂನಿಯರ್ ಮತ್ತು ಸೀನಿಯರ್ ಎರಡು ವಿಭಾಗ ಸೇರಿ 14 ತಂಡಗಳು ತಮ್ಮ ನೃತ್ಯ ಸ್ಪರ್ಧೆಯನ್ನು ಈ ಒಂದು ವೇದಿಕೆಯಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ. ಈಗ ಎಲ್ಲ ತಂಡಕ್ಕೂ ಕೂಡ ಸ್ಮರಣಿಕೆಯನ್ನು ನಾವು ನೀಡಲಿಕ್ಕಿದ್ದೇವೆ. ಆ ಬಳಿಕ ವಿಜೇತರ ತಂಡದ ಘೋಷಣೆ ಮಾಡಲಿಕ್ಕಿದ್ದೇವೆ. ತಂಡದ ಹೆಸರು ಹೇಳಿದ ಕೂಡಲೇ ದಯವಿಟ್ಟು ವೇದಿಕೆಗೆ ಬರಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಮೊದಲಿಗೆ ಜೂನಿಯರ್ ವಿಭಾಗದಲ್ಲಿ ನಾರಾಯಣಗುರು ಮಹಿಳಾ ಘಟಕ ಕೋನಾಜೆ ತಂಡದವರು ದಯವಿಟ್ಟು ವೇದಿಕೆ ಬರಬೇಕು. ನಾರಾಯಣಗುರು ಮಹಿಳಾ ಘಟಕ ಕೋನಾಜೆ, ಬಾಬು ಶಿಶಾಸ್ತ ಎಲ್ಲರೂ ಕೂಡ ದಯವಿಟ್ಟು ಬರಬೇಕು. ನಾರಾಯಣಗುರು ಮಹಿಳಾ ಘಟಕ ಕೋನಾಜೆ. ಆ ಬಳಿಕ ಬಿಲ್ಲವ ಸಮಾಜ ತಲಪಾಡಿ, ಭಾಗವಹಿಸಿದಂತೆ ಎಲ್ಲ ತಂಡಕ್ಕೆ ನಾವು ಒಂದು ಸ್ಮರಣಿಕೆಯನ್ನು ತಂಡಕ್ಕೆ ನೀಡಲಿಕ್ಕಿದ್ದೇವೆ. ತಲಪಾಡಿಯ ಬಿಲ್ಲವ ಸಮಾಜ ತಂಡದ ಸದಸ್ಯರು ಬರಬೇಕು. ಸೀನಿಯರ್ ವಿಭಾಗ ಯುವ ವಾಹಿನಿ ಕೊಲ್ಯ ಎ ತಂಡ, ಆ ಬಳಿಕ ಶ್ರೀದೇವಿ ಕುತ್ತಾರು, ಯುವ ವಾಹಿನಿ ಕೊಲ್ಯ ಎ ತಂಡ, ಶ್ರೀದೇವಿ ಕುತ್ತಾರು, ನೃತ್ಯ ಲಹರಿ ನಾಟ್ಯಾಲಯ ಪಜೀರು ಬಿ ತಂಡ, ನೃತ್ಯ ಲಹರಿ ನಾಟ್ಯಾಲಯ ಪಜೀರು ಎ ಮತ್ತು ನೃತ್ಯ ಲಹರಿ ನಾಟ್ಯಾಲಯ ಪಜೀರು ಬಿ. ನೃತ್ಯ ಕಾಲಿ ಎಂಕಲ ಭಾಗವಹಿಸಲಿಕ್ಕೆ ನಿಖಲಿಗೆ ಸ್ಮರಣಿಕೆ ಬರೋದಿಲ್ಲ. ನಿರ್ದು ಬೊಕ್ಕ ಸ್ಪರ್ಧೆದ ವಿಜೇತನ ತಂಡದ ಪುದರ್ ನಿಂಕಲ ನಿರ್ತ ಬೆರಿಕೆ ಪನೊಂದಿಲ್ಲ. ಜಡ್ಜಸ್ ನಕಲು ಪೂರ ಅಕಲ ಅಂಕನ ಪೂರ ಕೂಡಿಸೊಂದಿಲ್ಲ. ನೃತ್ಯ ಲಹರಿ ಬೊಕ್ಕ ಬ್ರಹ್ಮಶ್ರೀ ನಾರಾಯಣಗುರು ಮಹಿಳಾ ಘಟಕ ಕೋನಾಜೆ, ಬ್ರಹ್ಮಶ್ರೀ ಗುರು ಮಹಿಳಾ ಘಟಕ ಕೋಣಾಜೆ, ಕೃಷ್ಣನಗರ ಡ್ಯಾನ್ಸ್ ಟೀಮ್, ಕೇಶವ ಶಿಶು ಮಂದಿರ ಕಿನ್ಯ ಕೃಷ್ಣನಗರ ಟೀಮ್, ಆ ಬಳಿಕ ಕೇಶವ ಶಿಶು ಮಂದಿರ ಕಿನ್ಯ, ಕೃಷ್ಣನಗರ ಒಳ್ಳೆ ಪೂರ ಮಿಕ್ಸ್ ಉಂಡು ಇಟ್ಟು ಕಾಫಿ ಗಾರ್ಡ್ ಉಂಡು ಉಂಡದೆ.
ಕೇಶವ ಶಿಶು ಮಂದಿರ ಕಿನ್ಯ. ಉಳ್ಳಲಬೈಲು ಟೀಮ್ ವೈದ್ಯನಾಥ ಫ್ರೆಂಡ್ಸ್ ಉಳ್ಳಲಬೈಲ್. ವೈದ್ಯನಾಥ ಫ್ರೆಂಡ್ಸ್ ಉಳ್ಳಲಬೈಲ್. ಯುವವಾಹಿನಿ ಕೊಲ್ಯ ಬಿ. ವೈದ್ಯನಾಥ ಫ್ರೆಂಡ್ಸ್ ಉಳ್ಳಲಬೈಲ್. ಯುವವಾಹಿನಿ ಕೊಲ್ಯ ಬಿ. ಐದು ಪಕ್ಕ ದುರ್ಗಶಕ್ತಿ ದುರ್ಗಾಪುರ ಕಿನ್ಯ. ದುರ್ಗಶಕ್ತಿ ದುರ್ಗಾಪುರ ಕಿನ್ಯ. ಅದರ ಜೊತೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿದಂಥ ನಮ್ಮ ಈ ನೃತ್ಯ ಸ್ಪರ್ಧೆ ಕಾರ್ಯಕ್ರಮಕ್ಕಿಂತಲೂ ಮುಂಚೆ ಪುಷ್ಪಾಂಜಲಿ ನೃತ್ಯವನ್ನು ಮಾಡಿದಂಥ ಕ್ಷಮ ಮತ್ತು ಕ್ಷೇಮ, ದಯವಿಟ್ಟು ವೇದಿಕೆ ಬರಬೇಕು. ಕ್ಷಮ ಮತ್ತು ಕ್ಷೇಮ. ಕ್ಷಮ ಮತ್ತು ಕ್ಷೇಮ ಅವರು ಮೊದಲಿಗೆ ನಮಗೆ ಪುಷ್ಪಾಂಜಲಿ ನೃತ್ಯದ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ಮೊದಲಿಗೆ ನೀಡಿದಂಥವರು. ದೊಡ್ಡದಾದ ಚಪ್ಪಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸಿ. ವಿಶೇಷ ಅಂದರೆ ಇವರು ಟ್ವಿನ್ಸ್ ಮಕ್ಕಳು, ಅವಳಿ ಜವಳಿ. ಕೇಶವ ಶಿಶು ಮಂದಿರ ಕಿನ್ಯ. ಈಗ ನಮಗೆ ಬಹಳ ಒಂದು ಅನುಭವಿ ಆಗಿರ್ತಕ್ಕಂಥ 3 ತೀರ್ಪುಗಾರರು ಸಿಕ್ಕಿದ್ದಾರೆ. ದಯವಿಟ್ಟು 3 ತೀರ್ಪುಗಾರರು ವೇದಿಕೆ ಬರಬೇಕು. ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಜಿಲ್ಲಾ ಪಂಚಾಯತಿನ ಈ ಭಾಗದ ಸದಸ್ಯರು, ಅದೇ ರೀತಿ ಜಿಲ್ಲಾ ಪಂಚಾಯತಿನ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಹಿಳಾ ಮೋರ್ಚಾದ ಜಿಲ್ಲೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಹಾಗೆ ನಾಟ್ಯ ವಿದ್ವಾನ್ ಆಗಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ಪ್ರಮೋದ್ ಕುಮಾರ್, ಹಾಗೆ ಸಿಂಫೋನಿ ಡ್ಯಾನ್ಸ್ ಅಕಾಡೆಮಿಯ ನೃತ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಮತಿ ರೋಷಲ್ ಪ್ರಕಾಶ್, ಇವರಿಗೆ ಸ್ಮರಣಿಕೆ ಮತ್ತು ಶಾಲು ಹಾಕಿ ನಮ್ಮ ಅಧ್ಯಕ್ಷರು ಅವರನ್ನು ಗೌರವಿಸಬೇಕಂತ ವಿನಂತಿ ಮಾಡ್ತಿದ್ದೇನೆ. ಮೊದಲಿಗೆ ನೃತ್ಯ ಸ್ಪರ್ಧೆ ವೈಭವದ ಈ ಒಂದು ಕಾಂಪಿಟೇಷನ್ದ ಇತ್ತ ವಿಜೇತರನ್ನ ಪಟ್ಟಿ ಇಂಕ್ಲ ಕೈ ತೆಗೆದ ನೆತ್ತ ಈ ಒಂಜಿ ತೀರ್ಪುಗಾರಿಕೆ ಮಂತಿನಂಚಿನ 3 ಜನ ಜಡ್ಜಸ್ನ ಕುಳ್ಳೇರು ಅಕ್ಲೆಗೆ ಮಾನದಿಗಳಮಂತ ಇತ್ತ ಇನಿತ್ತ ಈ ಒಂಜಿ ನೃತ್ಯ ಸ್ಪರ್ಧೆ ಬೊಕ ನೆತ್ತ ಕಾಂಪಿಟೇಷನ್ ನೆಟ್ ಮಂತಿನಕ್ಲ ಒಂಜಿ ನೆತ್ತ ಬಗ್ಗೆ ಒಂಜಾತ್ ಪಾತೆರನ ಒಂಜಾತ್ ಇತ ಬಗ್ಗೆ ವಿಚಾರನ ಪನೋಡೊಂದು ವಿನಂತಿ ಬಂತು. ಮೆರುಗು 2021 ಇನಿ ನಡೆಸಿನಂಚಿಂತಹ ಕಾರ್ಯಕ್ರಮ ಭಾರಿ ಅದ್ಭುತವಾದಿತ್ತು. ಯಾನದ ಅದನ ಎನ್ನದು ಬರ್ತೀನಿ ವೇಗ ಮಂದದ ಪೋಲಿಂದು ಬಟ್ ಇಂಕ್ಲ 3 ಜನ ಜಡ್ಜಸ್ನ ಮಂಟ ಹಾಳು ಮಂತಿನಂಚಿಂತಹ ಕಾರ್ಯಕ್ರಮ ಒಂದು ಆತಂಡು ದುಂಬು ಒಂಜಿ ವೇಳೆ ಕಾರ್ಯಕ್ರಮ ಮನ್ಪುಣಾಂಡ ಶ್ರೀ ಬಿಲ್ಲ ವೇದಿಕೆ ಒಂಜಿ ಎನ್ನೆ ಸಲಹೆ ಒಂದು ಕೇಂದ್ರ ದುಂಬಗೆ ಎಂಚ ಮಂದ ದಯಕೊಂಡು ಅದ್ಭುತವಾದ ಕಾರ್ಯಕ್ರಮ ಇನಿ ಬತ್ತಿನ ಎನ್ನೆರನೇ ಸಾಧ್ಯಜಿ ಆತ ಮಲ್ಲ ಕಲಾವಿದರು ಬತ್ತದ ಈ ವೇದಿಕೆಯಲ್ಲಿ ಅದ್ಭುತವಾದ ಪ್ರದರ್ಶನ ಮಂತಿದೇರು ಎಂಕ್ಲೆಗೆ ಭಾರಿ ಕಷ್ಟವಾಯಿನ ಕೆಲಸ ಇನಿತ ಆತಂಡು ಅಂಚ ದುಪ್ಪನಗ ಎಂಕ್ಲು ಬಹುಶಃ ನಿಖಿಲ ದಯಕೊಂಡ ಗ್ರೂಪ್ ಕೊರಿಯೋಗ್ರಾಫಿಡು ಒರೇ
ಒಂಜಿ ಜನಲ ತತ್ತಿತ್ತನ ಎಂಕ್ಲ ಅಲ್ಪ ಮಾರ್ಕ್ ಮೈನಸ್ ಮಂತದ ನೆನಪುದಿ ಓಡು ಖಾಲಿ ಒರಿಯನೇ ಒಂಜಿ ಕಾರ್ಯಕ್ರಮ ಗ್ರೂಪ್ಗೆ ಫಸ್ಟ್ ಪ್ಲೇಸ್ ಕೊರ್ರೆ ಆಪುಜಿ ಪ್ರತಿ ಒರಿಯನ ತಪ್ಪುಲ್ನ ಎಂಗ್ಲು ತೂದು ಅವೇನು ಕನ್ವಿನ್ಸ್ ಮಂತದ ಕಾರ್ ಇನಿ ಮಾರ್ಕ್ ಜಡ್ಜ್ಮೆಂಟ್ ಕೊಡ್ತಾ ಬಹುಶಃ ಇನಿದ ಕಾರ್ಯಕ್ರಮ ಎಂಕಲು ಬ್ರಹ್ಮಶ್ರೀ ಕಲಾ ವೇದಿಕೆ ನಾರಾಯಣ ಗುರುಗಳು ಎದುರು ಬಹುಶಃ ಪ್ರಾಮಾಣಿಕವಾದ ಪ್ರಯತ್ನ ಮಂತದೀನಿ ಆ ತೀರ್ಪುನು ಜೀವನ್ ಅರ್ನ ಕೈಟ್ ಕೊಡ್ತಾ ಇತ್ತೇನೆ ನಿಕ್ಲ ಪ್ರಶಸ್ತಿ ಅವೇನು ಓದುದು ಪಂಡ್ರೆಲ್ಲರು ಏರು ಪ್ರಥಮ ಏರು ದ್ವಿತೀಯ ಬೊಕ ಏರು ತೃತೀಯ ಪಂದ್ ಮುಖ್ಯದ ಬಂಧುಲೆ ಒಂದೇ ಜಾತಿ ಒಂದೇ ಮತ ನಾವೆಲ್ಲರೂ ಒಂದೇ ಪಂಪನ ಸಿದ್ಧಾಂತದೊಟ್ಟಿಗೂ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಈ ಒಂಜಿ ಪೊರ್ಲ ಕಂಠದ ವೇದಿಕೆಡು ಮಧ್ಯರ್ಮದ ಗುರ್ಕಾರ್ಮಂದು ಇಡೀ ತಂಡನು ನಮ್ಮ ಕೇಂದುಪ್ಪ ಬೇತೆ ಬೇತೆ ಸಂಘಟನೆಯಲ್ಲೂ ಬೇತೆ ಬೇತೆ ರೀತಿದ ಕಾರ್ಯಕ್ರಮನ ಮನ್ಪಣು ಅಂಡ ಭಾರತ ಅವಲ ತುಳುನಾಡು ಪಂಡ ಅವು ಸಂಸ್ಕೃತಿದ ಒಂಜಿ ಆಗರ ಆ ಸಂಸ್ಕೃತಿ ಸಂಸ್ಕಾರನ ಸಂಘಟನೆ ಮಾತ್ರ ಬುಳೆಪಾಯರ ಸಾಧ್ಯ ಐತ ಒಟ್ಟಿಗೂ ಬಾರಿ ಕಡೆ ನಳಿನಣ್ಣೆ ಆ ಮಧ್ಯರ್ಮಡಿತನ ಗಣ್ಯಾತಿ ಬಿನ್ನೇರ ಪಾತೆರ್ನಗ 18 ಕರಿದು 14 ಮನೆ ಪಜ್ಜದಿಯರ ಶುರುವಾತಿನ ಸಂಸ್ಥೆನ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಬಂದುಳೆ ಗೊತ್ತುಪ್ಪು ಪೊಣ್ಣು ಜೋಕ್ಲೆಗೆ 18 ಸಾನಗ ಜವ್ವನ ತುಂಬುಂಡು ಅಕ್ಲ ಕೊಂಡಾಟದ ಪೊಣ್ಣುಲಾದ ಹೊಸ ಜೀವನದ ಮರ್ಗಿಲ್ಗೆ ಪೋಪುನಂಚಿನ ಪೊರ್ತು ಎಂಚನ ಎಂಕ್ಲೆನ ಮಲ್ಲಣ್ಣನೊಟ್ಟಿಗೂ ಎಕಡೆ ಜೀವನಣ್ಣೆ ಪಲ್ಲಕನೆ ರಾಮಾಯಣ ತೋಜುಜಿ ಮಹಾಭಾರತದ ಕ್ಯಾರೆಕ್ಟರ್ಲ ನೆಟೆ ಮಸ್ತುಂಡು ಪಂಡ ಒಂದು ಸಂಸ್ಕಾರಯುತವಾಯಿನ ಸಂಸ್ಥೆನು ಆ ರೀತಿಗೆ ನನ್ನ ದುಂಬತ್ತ ಕೊನವಲಿ ಪನ್ಪನೇನು ಮಹಾಭಾರತದ ಅಧ್ಯಾಯ ನೆನಪಂಡ ಅದು ಬರ್ತಾನಗ 18 ಅಧ್ಯಾಯ ಎಂಚನ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಕೇವಲ ವಾರ್ಷಿಕೋತ್ಸವ ಸಮಾರಂಭನ ಮಾತ್ರ ಮಂತೊಂದಿಜ್ಜಿ ಸಮಾಜ ಮುಖಿಯಾದ ಈತ್ ಜನ ಅಣ್ಣನಕ್ಲೇನು ಒಗ್ಗಟ್ಟಾದ ಒಂಜೇ ಮಧ್ಯರ್ಮದ ಅಡಿಟ್ಟು ಕೊನೋಡುಂದಾಂಡ ಅವು ಮಾಮಲ್ಲ ಸೇವೆ ಆಯ್ತ ಒಟ್ಟಿಗೂ ಮೆರುಗುದ ಈ ಒಂಜಿ ಮರನಿ ಜೀವನನೆ ಫೋನ್ ಮನ್ಪನಾಗ ಪಣ್ಣೆ ಪುರ್ಸೋತಿಜ್ಜ ಅಣ್ಣ ಅಣ್ಣ ಮಾತ ಬುಡ್ದು ಎಂಕಲ ಬಾರಿ ಇಷ್ಟದ ಕ್ಷೇತ್ರ ಪಂಡ ಸಾಂಸ್ಕೃತಿಕ ಕ್ಷೇತ್ರ ಏನ ಜೊತೆ ಮಿತ್ರರಾದಪ್ಪನ ಪ್ರಮೋದ ಆದಪ್ಪು ಎಂಕ್ಲನ ಸಿಂಪನಿದ ಫುಲ್ ಈ ಒಂದು ಕ್ಷೇತ್ರೋಡು ಬಾರಿ ಪೊರ್ಲದ ಪುಗಾರ್ಥ ಪಡೆಯಿನ ಅಕ್ಕ ಆದಪ್ಪು ಎಂಕಲ್ಲ ಗಮನಿಸಿಲಕ್ಕನೆ ಒಂಜೆರ್ದೊಂಜಿ ಎಂಕ್ಲು ತೂದಿತ್ತ ಜನಪದ ಸೌರಭ ಅಂದಿತ್ತನು ಅಣ್ಣ ಇಡೆ ಬನ್ನಾಗ ಶಾಸ್ತ್ರೀಯ ಸೆಮಿ ಕ್ಲಾಸಿಕಲ್ ಫೋಕ್ ಮಾತ ಮಿಕ್ಸಪ್ ಆದಿತ್ತಣ್ಣು ಸೊ ಎಕಡೆ ಸಂಘಟಕರ ಪಲ್ಲಕನೆ ಓವರ್ ಆಲ್ ಎಂಕಲು ಒರಿಯನ ಪರ್ಫಾರ್ಮೆನ್ಸ್ ಅತ್ತು ಕೊರಿಯೋಗ್ರಫಿ ಆದಪ್ಪು ನಿಕ್ಲ ಕಾಸ್ಟ್ಯೂಮ್ಸ್ ಆದಪ್ಪು ಆ್ಯಂಡ್ ನಿಕ್ಲನ ಸ್ಟೆಪ್ಸ್ ಆಲ್ಸೋ ಆ ಒಂಜಿ ಮಾತೆಲ್ಲ ಒಟ್ಟು ಸೇರ್ಸಾದ ಈತ ಪೊರ್ತಾಯಿನಿ ಅಂಚ ಒಯ್ಕು ಕೊರ್ಪುನಿ ಒಯ್ಕು ಬಿಡ್ಪು ನೀನು ಒಂಜೆಡ್ದೊಂಜಿ ಪೊರ್ಲಾತಂಡು ಬಹುಶಃ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದಕ್ಲ ಕೊರ್ನ ಜವಾಬ್ದಾರಿಗೆ ಎಂಕಲು 3 ಜನಲ ಸೇರ್ದು ನಿಸ್ವಾರ್ಥವಾದ ಒವೇ ಒಂಜಿ ಅಂದುದಿ ಒಂದೇ ನಿಸ್ವಾರ್ಥವಾದ ಎಂಕ್ಲೆನ ತೀರ್ಮಾನನ ತೀರ್ಪನ್ನು ಕೊರ್ತಾ ನಮಗೆ ಗೊತ್ತುಂಡು ಸೇವಲೆ ಗೆಲುವಿನ ಸೋಪಾನ ಪಲ್ಲಕನೆ ಇನ್ನು ಮಾತ ಕಲಾವಿದರೆಲ್ಲ ಭಾಗವಹಿಸಿನಕ್ಲು ವಿನ್ನರ್ಸೆ ನೆಕ್ಸ್ಟ್ ವೇದಿಕೆ ಖಂಡಿತ ಪ್ರಮೋದ್ ಪಲ್ಲಕನೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ನಿಕ್ಲ ಕಲಾ ಪ್ರೌಢಿಮೆ ಬೆಳಗಡು ಭಾರತದ ಸಂಸ್ಕಾರನ ನನಾತ್ ನಿಕ್ಲನ ನೃತ್ಯ ಪ್ರೌಢಿಮೆದೊಟ್ಟಿಗೆ ಸೇರ್ಸಾಂಡ ನನಾತ್ ನಮ್ಮ ಊರ್ದ ಪೆರ್ಮೆ ಜಾಸ್ತಿ ಅವು ನಿಕ್ಲನ ಆ ಒಂಜಿ ತಂಡಗ ನನಾತ್ ಪುಗಾರ್ಥ ತಿಕ್ಕಡಪನ್ನದ ಎಡ್ಡೆಪ್ಪದೊಟ್ಟಿಗೂ ಈ ಅವಕಾಶನ ಕೊರ್ನಂಚಿನ ಎನ್ನ ಪ್ರೀತಿದ ಮೊಕ್ಕ ಮಲ್ಲಣ್ಣೆ ಸಂಘಟಕರಿಗೆ ಮಾತಿರಿಗಿಲ್ಲ ಸೋಲೈತದು ಸೊಲ್ಮೆ ಸಂದಾಯ್ತ ಮಲ್ಪೆ ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ. ಇವತ್ತು ಆರ್ಗನೈಸ್ ಮಾಡಿದ ಪ್ರೋಗ್ರಾಮ್ ಇಟ್ಸ್ ಅ ಟ್ಯಾಲೆಂಟ್ ಹಂಟ್. ಯಾಕಂದರೆ ಔಟ್ ಆಫ್ 10 ಮಂತ್ಸ್ ಲಾಕ್ಡೌನಲ್ಲಿ ಮಕ್ಕಳಿಗೆ ಆಪರ್ಚುನಿಟಿನೇ ಸಿಕ್ಕಲಿಲ್ಲ ಅವರ ಟ್ಯಾಲೆಂಟನ್ನು ಎಕ್ಸಿಬಿಟ್ ಮಾಡಲಿಕ್ಕೆ. ಸೊ ದಿಸ್ ಇಸ್ ದ ರೈಟ್ ಆಪರ್ಚುನಿಟಿ. ಯಾಕಂದರೆ ಐ ಆಮ್ ಆಲ್ಸೋ ವೆರಿ ಫೆಡ್ ಅಪ್. ಯಾಕಂದರೆ ಎಲ್ಲ ಆನ್ಲೈನ್ ಕಾಂಪಿಟೇಷನ್ ಮಾಡಿ ಸೊ ಇಟ್ ಇಸ್ ನಾಟ್ ಫೀಲಿಂಗ್ ಹ್ಯಾಪಿ ಲೈಕ್ ದಿಸ್. ಲೈವ್ ಪರ್ಫಾರ್ಮೆನ್ಸಲ್ಲಿ ನಮಗೆ ಕೊಡುವ ಖುಷಿ ನಿಮ್ಮ ವಾಟ್ಸಾಪ್ ಇಲ್ಲದ ಆನ್ಲೈನಲ್ಲಿ ನಮಗೆ ಅಷ್ಟು ಆಗೋದಿಲ್ಲ. ಅಂದರೆ ಎಕ್ಟಿಕ್ ಅದು ಕಂಟಿನ್ಯೂ ವಿಡಿಯೋ ಮುಂದೆ ನಿಲ್ಲಬೇಕು ಅವರಿಗೆ, ನಮಗೆ ಕೂಡ ತಲೆನೋವು ಅದನ್ನು ನೋಡಲಿಕ್ಕೆ. ಸೊ ದಿಸ್ ಇಸ್ ದ ರೈಟ್ ಆಪರ್ಚುನಿಟಿ. ಈ ಟೈಮಲ್ಲಿ ನೀವು ಲೈವ್ ಪರ್ಫಾರ್ಮೆನ್ಸ್ ಕಾಂಪಿಟೇಷನ್ ಕೊಟ್ಟದ್ದು. ಸೊ ಐ ರಿಯಲಿ ಥ್ಯಾಂಕ್ಫುಲ್ ಫಾರ್ ದಿಸ್ to organizers for organizing this competition, and winning and losing is part of the game. Ellarigu gottu yaradru one winner and they should be a loser. That is a part of a game. So I congratulate all the participants for their best hard work and made this program very successful. Thank you one and all. May the best win. And yaru win prize illa anta bejar madodu beda, ellaru first place winner. Yakandre ashtu hard work madidiri nevellaru. So thank you once again for the opportunity. ಪುರ ಕಿನ್ಯ ಈ ತಂಡದ ಸದಸ್ಯರು ಇದ್ರೆ
ಬರಬೇಕು, ಅವರ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ದುರ್ಗಾಶಕ್ತಿ ಕಿನ್ಯ ಪ್ರತಿಭಾ ಅನಾವರಣದ ಹೊಸ್ತಿಲು ಈ ಕಾರ್ಯಕ್ರಮ ಈಗ ನಾವು ಅಂತಿಮ ಹಂತದಲ್ಲಿದ್ದೇವೆ. ಈಗಾಗಲೇ ತೀರ್ಪುಗಾರರು ಹೇಳಿರುವಂತೆ 14 ತಂಡಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವು. ಒಂದಕ್ಕಿಂತಲೂ ಒಂದು ಮಿಗಿಲಾಗಿ ತನ್ನ ಪೈಪೋಟಿತವಾಗಿರ್ತಕ್ಕಂಥ ಸ್ಪರ್ಧೆಯನ್ನು ನೀಡಿದೆ. ತೀರ್ಪುಗಾರರಿಗೆ ಕೂಡ ಬಹಳ ಒಂದು ಕ್ಲಿಷ್ಟಕರವಾದಂಥ ಪರಿಸ್ಥಿತಿಯನ್ನು ತಾವೆಲ್ಲರೂ ತಂದಿರಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಮಾಡುತ್ತಾ ಮೊದಲಿಗೆ ಜೂನಿಯರ್ ವಿಭಾಗ ಮೆರುಗು 2021 ಜೂನಿಯರ್ ವಿಭಾಗದಲ್ಲಿ ತೃತೀಯ ಸ್ಥಾನ ತಂಡ ನಂಬರ್ 1 ತಲಪಾಡಿ ಬಿಲ್ಲವ ಸಂಘ ತೃತೀಯ ಸ್ಥಾನವನ್ನು ಪಡ್ಕೊಂಡಿದೆ. ದಯವಿಟ್ಟು ಅದರ ತಂಡದ ಸದಸ್ಯರು ಎಲ್ಲರೂ ಕೂಡ ಬರಬೇಕು. ಸ್ಮರಣಿಕೆ, ನಗದು ಫಲಕ ಮತ್ತು ನಗದು ಬಹುಮಾನ ಇರಲಿಕ್ಕಿದೆ. ಬಿಲ್ಲವ ಸಂಘ ತೃತೀಯ ಬಹುಮಾನ ಕೊಣಜೆ ನಾರಾಯಣಗುರು ಮಹಿಳಾ ಸಂಘ. ದ್ವಿತೀಯ ಸ್ಥಾನ ಧನು ಬಳಗ ನಗರ. ದ್ವಿತೀಯ ಸ್ಥಾನ ಧನು ಬಳಗ ಧರ್ಮನಗರ. ಜೂನಿಯರ್ ವಿಭಾಗ ಧನು ಬಳಗ ಧರ್ಮನಗರ. ಜೂನಿಯರ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ತಲಪಾಡಿ ಬಿಲ್ಲವ ಸಂಘದ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆ ಬರಬೇಕು. ನಗದು ಮತ್ತು ಫಲಕವನ್ನು ಸ್ವೀಕಾರ ಮಾಡಲಿಕ್ಕೆ ತಲಪಾಡಿ ಬಿಲ್ಲವ ಸಂಘ ಮೆರುಗು 2021 ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ವತಿಯಿಂದ ನಾವು ಸಮರ್ಪಣೆ ಮಾಡ್ತಿದ್ದೇವೆ. ಬಿಲ್ಲವ ಸಂಘದ ಈ ಟೀಮ್ದ ಕೊರಿಯೋಗ್ರಾಫರ್ ಹೀರಾ ಒಂದು ರೆಡ್ ಈ ಒಂಜಿ ತಂಡ ವಿಜೇತ ತಂಡ ಪ್ರಥಮ ಸ್ಥಾನ ತಂದು ನೆಕ್ ಏತು ದಿನ ಇಂಕ್ಲೆ ಪ್ರಾಕ್ಟೀಸ್ ಕೊಡ್ತಾರೆ ಬೊಕ ಆಯ್ತ ಬಗ್ಗೆ ಜೋಕುಲ್ನ ವಿಚಾರ ದೊಡ್ಡ ಬಾತರು. ಫಸ್ಟ್ ಆಫ್ ಆಲ್ ಎಂಕ್ಲೆಗೆ ಈ ಆಪರ್ಚುನಿಟಿ ಲಾಕ್ಡೌನದ್ದು ಬೊಕ್ಕ ತಿಕ್ಕಣ ಪೂರ ರೆಗ್ಲ ಇದೇನು ಏರ್ ಕಂಡಕ್ಟ್ ಮಾಡ್ದಾರ ಪೂರ ರೆಗ್ಲ ಮನಸ್ಸು ಪೂರ್ವಕವಾದ ಅಂತ ಥ್ಯಾಂಕ್ಸ್ ಪನ್ನೋದಿಲ್ಲ ಎಲ್ಲ ಜೋಕ್ನ ಪರವಾದ ಅವೇ ರೀತಿ ಪ್ರತಿಭೆಲು ಇತ್ತ ಆನ್ಲೈನ್ ಎಕಡೆ ಜಡ್ಜಸ್ ನಕಲು ಪಂಡೇರು ಕರೆಕ್ಟ್ ಅವು ಆನ್ಲೈನ್ ಕ್ಲಾಸ್ ಕೊರ್ದು ಬೋರ್ ಅದು ಪೋತುಂಡು ಆ್ಯಸ್ ಎ ಕೊರಿಯೋಗ್ರಾಫರ್ ಅದು ನಮಕಲ್ಲ ಇನ್ನೊಂದು ಆಪರ್ಚುನಿಟಿ ಕೊರಿಯಾರು ಜೋಕ್ಲೇನ್ ಲೆಫ್ಟ್ ಆಯ ಒಂಜು ವಾರದ ಪ್ರಾಕ್ಟೀಸ್ ಸರ್ ಕರೆಕ್ಟ್ ಕೊಡ್ತಾ ನಮ್ಮ ಜೋಕ್ಲೆಗೆ ಜೋಕುಲ್ಲ ಅಂಚನೆ ಇಲ್ಲದ್ದು ಪೋಡಿಗೆ ಹಾಕೊಂಡು ಬರ್ರೆ ಕೊರೋನಾ ಅಂಚ ಇಂಚ ಪಂದು ಎಂಚಲ ಅಂದು ಅಂಚಿಂಚಿ ಮಂತದ್ದು ಪ್ರಾಕ್ಟೀಸ್ ಕೊಡ್ತಾ ಇನ್ನು ನಿಖಲ ಎದುರಿಗೆ ಎಂಕಲ ಜೋಕುಲು ಎಲ್ಲ ಸೇವೆಯನ್ನು ಕೊಡ್ತೇರು ನಿಖಲ ಆಯ್ತಾ
ಕೊರಿಯರ್ ರಿಸಲ್ಟ್ ಎಂಕ್ಲೆ ಮಸ್ತ್ ಖುಷಿ ಒಂದು ಜೋಕ್ಲ ಪರವಾದ ಯಾನಿ ಕಂಡಕ್ಟ್ ಮಾಡಿನ ಟೀಮಿಗೆಲ್ಲ ಆ್ಯಂಡ್ ಥ್ಯಾಂಕ್ಸ್ ಪನ್ನೋದಿಲ್ಲ. ಥ್ಯಾಂಕ್ ಯು. ಧನ್ಯವಾದಗಳು ಮಕ್ಕಳಿಗೆ. ಜೂನಿಯರ್ ವಿಭಾಗದ ಪಕ್ಕ ಐತೆ ಸೀನಿಯರ್ ವಿಭಾಗದ 10 ಟೀಮ್ ಈ ಒಂಜಿ ಸೀನಿಯರ್ ವಿಭಾಗದ ಭಾಗವಹಿಸ್ತಿತ್ತು. ಬಾರಿ ಒಂಜಿ ಊಂಚಿದ ಪ್ರದರ್ಶನ ಹಾಕಲು ಮಂತದೇರು ಮಾತ 10 ಟೀಮ್ ದಕ್ಲ ಪರ್ಫಾರ್ಮೆನ್ಸ್ ಬಾರಿ ಪೊರ್ಲಾದಿತ್ತು. ಜಡ್ಜಸ್ ನಕ್ಲ ಪಂಡ್ಲಕ್ಕನೆ ಬಾರಿ ಪೊರ್ಲುದ ಪರ್ಫಾರ್ಮೆನ್ಸ್ ಕೊಡ್ತೀರಿ. ಜಡ್ಜ್ಮೆಂಟ್ ಮನ್ಪೆಲ್ಲ ಬಾರಿ ಭಂಗ ಆತರಿಂದ ಅಕಲು ಇತ್ತೆ ಆಲ್ರೆಡಿ ಬಂದಿತ್ತೀರಿ. ಇಂದೆಟ್ಟು ಎಂಕಲ ಮೂಜಿ ಪ್ರಥಮ ದ್ವಿತೀಯ ತೃತೀಯ ಅತ್ತಂದ ಸಮಾಧಾನಕರವಾದ ಮೂಜಿ ಪ್ರೈಸ್ ಕೊರೊಂದಿಲ್ಲ. ಸಮಾಧಾನಕರ ಪ್ರೈಸ್ ಕೊರೊಂದಿಲ್ಲ. ಟೀಮ್ 4 ನೃತ್ಯ ಲಹರಿ ನಾಟ್ಯಾಲಯ ಪಜೀರು. ನೃತ್ಯ ಲಹರಿ ನಾಟ್ಯಾಲಯ ಪಜೀರು. ಕೃಷ್ಣನಗರ ಟೀಮ್ ನೃತ್ಯ ಲಹರಿ ನಾಟ್ಯಾಲಯ ಎ ತಂಡ. ನೃತ್ಯ ಲಹರಿ ನಾಟ್ಯಾಲಯ ಎ ತಂಡ ಪಜೀರ್. ಐದು ಪಕ್ಕ ಕೃಷ್ಣನಗರ ಟೀಮ್ ಭಗವಂತ ದಾಸರ್ನ ಕೃಷ್ಣನಗರ ಟೀಮ್ ಐದು ಪಕ್ಕದ ಸಮಾಧಾನಕರ ಪ್ರೈಸ್ ಎತ್ತಿನ ಟೀಮ್ ಯುವವಾಹಿನಿ ಕೊಲ್ಯ ಎ ತಂಡ. ಯುವವಾಹಿನಿ ತಂಡ ಕೊಲ್ಯ ಎ ಸಮಾಧಾನಕರ ಬಹುಮಾನದ ತಂದಿರು. ಯುವವಾಹಿನಿ ಕೊಲ್ಯ ಎ ಯುವವಾಹಿನಿ ಕೊಲ್ಯ ಎ ತಂಡ. ದಯಮಾಡಿ ಬೇಗ ಬರೋಡು. ಪೂರ ಪೊಂಜೋಲು ಮಧ್ಯಮ್ಯಾತಿನ ಪೊಂಜೋಲ್ನ ಒಂಜಿ ಪೊರ್ಲುದ ಪ್ರದರ್ಶನ ಈ ಒಂಜಿ ಸ್ಟೇಜ್ ಕೊಡ್ತೀರಿ. ನೆತ್ತ ಬಗ್ಗೆ ಒಂಜಿ ರೆಡ್ ಪಾತ್ರ ಏರ್ ಪಂಪೇರು ಅಭಿಪ್ರಾಯ ಏರು ಪಾತ್ರ ಪೊಂಜೋಲು ತಿನ್ನ ಅಂದಂದು ಪೊರ್ಲುದ ಪೊಂಜೋಲು ಮಧ್ಯಮ್ಯಾತಿನ ಪೊಂಜೋಲು ಆತೆಯ ಪೊರ್ಲುದ ಒಂಜಿ ನೃತ್ಯ ಸ್ಪರ್ಧೆಯನ್ನು ಈ ಒಂಜಿ ವೇದಿಕೆ ಕೊರಿಯರು ಒಂಜಿ ರೆಡ್ ಪಾತ್ರ ನೆತ್ತ ಬಗ್ಗೆ ಎಂಚ ಅವನಿಗೆ ಪ್ರಾಕ್ಟೀಸ್ ಎದ್ದಿನ ಪ್ರಾಕ್ಟೀಸ್ ಅಂತಾರೆ ಎಂಚ ಒಟ್ಟಿಗೆ ಸೇರಿದಾರೆ ನೆತ್ತ ಬಗ್ಗೆ ಒಂಜಿ ರೆಡ್ ಪಾತ್ರ. ಓಂ ಶ್ರೀ ಗುರುಭ್ಯೋ ನಮಃ. ಸುರುಕಾದು ಎಂಕ್ಲೆಗ್ ಈ ವೇದಿಕೆಡು ಅವಕಾಶ ಕೊರ್ನ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ದಕ್ಲೆಗ್ ಇಂಕ್ಲು ಸಾರ ಸೊಲ್ಮೇನು ಸಂದಾಯರ್ಥ ಮಂತೊಂದುಲ್ಲ. ಅಂಚನೆ ಇಂಕ್ಲೆಗ್ ಈ ಡಾನ್ಸ್ ಇಡು ಕೋರಿಯೋಗ್ರಫಿ ಆದ ಇಂಕ್ಲನ ಆನಂದ್ ಮಳ್ಳಿ ಕೊಡಿ ಅರ್ನ ಮಿಸ್ಸಸ್ ಬಬಿತಾ ಆರು ಇಂಕ್ಲೆ ಕೋರಿಯೋಗ್ರಫಿ ಮಂತೇರು. ಒಂಜಿ ವಾರದ ಒಂಜಿ ಪ್ರಾಕ್ಟೀಸ್ ಇಡು ಎಡ್ಡೆ ರೀತಿಡು ಮಾತ ಮಂತೇರು ಬಂದು ಯಾನಕೇನೊಂದಿಲ್ಲ ಅಂಚನೆ ಮಾತಿರಲ್ಲ ಎಡ್ಡೆ ರೀತಿಡು ಎಂಕ್ಲೆಗ್ ಸಾಕಾರ ಕೊರಿಯರು ಮಾತರೆಗ್ಲ ಸೊಲ್ಮೇರು. ಯುವವಾಹಿನಿ ಕೊಲ್ಯ ತಂಡದ ಮಕ್ಕಳಿಗೆ ಮಾತಿರಗ್ಲ ಸೊಲ್ಮೇನ ಸಂದೇಹ ಮಂತೊಂದು ಇತ್ತೆ ಸೀನಿಯರ್ ವಿಭಾಗ ನೆತ್ತ ತೃತೀಯ ಬಹುಮಾನ ಏರೆಗೆ ಬೋದುಪ್ಪು ನಿಖಿಲ ಬಣ್ಣ ಏರೆಗೆ ಬೋದುಪ್ಪು ಬರ್ಚ ಗೊತ್ತಿದ್ದ ಸೀನಿಯರ್ ವಿಭಾಗ ಮೆರುಗು 2021 ಸೀನಿಯರ್ ವಿಭಾಗದ ತೃತೀಯ ಬಹುಮಾನ ಯುವವಾಹಿನಿ ಕೊಲ್ಯ ಬಿ ತಂಡ. ಯುವವಾಹಿನಿ ಕೊಲ್ಯ ಬಿ ತಂಡ ಮಕ್ಕಳು ತೃತೀಯ ಬಹುಮಾನ ವಿಜೇತರತಿರು. ಬಾರಿ ಒಂಜಿ ಪೊರ್ಲುದ ಒಂಜಿ ತಂಡ ರವಿ ಕೊಂಡನ ಮೇರ್ನ ಯುವವಾಹಿನಿ ತಂಡ ರೆಡ್ ತಂಡ ಇಡೀ ನಮ್ಮ ಕಡೆ ಪಡೆದ
ಬಾರಿ ಪೊರ್ಲುದ ಒಂಜಿ ಅಕಲ ನೃತ್ಯ ಸ್ಪರ್ಧಾ ವೈಭವಡ್ ಎಂಕ್ಲೊಟ್ಟಿಗೆ ಭಾಗವಹಿಸಿದ ಅಭಿನಂದನೆ ಕೊರೊಂದು ಅಂಚನೆ ಇನ್ನಿತ ಈ ತೃತೀಯ ಬಹುಮಾನ ನಕಲು ದೆತೊಂದಿರ ಅಕ್ಕಲಿಗೆ ಫಲಕ ಬೊಕ ನಗದು ಬಹುಮಾನ ಎಂಕ್ಲ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಅಂಚಿನ ಸಲಹೆಗಾರರು ಬೊಕ ಮಾತ ಪದಾಧಿಕಾರಿನಕ್ಲ ಕೂಡುವಿ ಕಡೆ ಕೊರೊಂದಲ್ಲಿರು ಭಾರಿ ಒಂಜಿ ಪೊರ್ಲುದ ಪ್ರದರ್ಶನ ಕೊಡ್ತೀರಿ ಮಕ್ಕಳು ದಯಮಂತದ ಒಂದು ನಿಮಿಷ ಎತ್ತ ಬಗ್ಗೆ ನಿಖಿಲ್ನ ಟೀಮ್ದ ಬಗ್ಗೆ ಒಂಜಿ ರೆಡ್ ಪಾಚರ ಅವಳು ಓಂ ಶ್ರೀ ಗುರುಭ್ಯೋ ನಮಃ ಪ್ರಪ್ರಥಮವಾದ ಎಂಕ್ಲಿಗೆ ಅವಕಾಶ ಕೊರ್ನ ಚಿಂತಿನ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ಉಳ್ಳಾಲಯ ಮುಕ್ಲೆಗ್ ಎಂಕ್ಲೆನ ಯುವಾದ ಋತುಪೂರ್ ಎಂಕ್ಲಿಗೆ ಪರ್ಫಾರ್ಮೆನ್ಸ್ ಮನ್ಪರೆ ನಮ್ಮ ಅಧ್ಯಕ್ಷರು ಪಂಡ್ಯರು ಇಂಚೊಂಜಿ ಪರ್ಫಾರ್ಮೆನ್ಸ್ ಕೊರಡೊಂದು ಆ್ಯಕ್ಚುಲಿ ಮುಲ್ಪ ಹೆಂಗೆ ಇತ್ತಿನಕ್ಲು ಏರ್ಲ ಪ್ರೊಫೆಷ್ನಲ್ ಡ್ಯಾನ್ಸರ್ ಆಯ್ತು ಮಾತಾ ವರ್ಕ್ಗೆ ಬೋಪುನಕ್ಲು ಪ್ರಾಕ್ಟೀಸ್ ಮಂತೊಂದಿರ್ತೇನೆ ಆಫ್ಟರ್ 7:30 ಜಾಬ್ ಬರ್ತದು ಬೊಕ್ಕ 7:30 ಬೊಕ್ಕ ಇಂಕ್ಲು ಪ್ರಾಕ್ಟೀಸ್ ಮಂತೊಂದಿರ್ತೀನಿ ಕತ್ತಲೆಗೆ ಮಾತಾ ಬೊಕ್ಕ ಫೋಕ್ ಡ್ಯಾನ್ಸ್ ಇಂಕ್ಲು ಇಂಕ್ಲ ಟೀಮ್ ದಕ್ಲು ಈತ್ನೆಟ ಫೋಕ್ ಡ್ಯಾನ್ಸ್ ಮಂತೀಜೀರ್ ಅಂಚಾದ ಆ ಒಂಜಿ ವಾರದ ಉಲಾಯ್ ಇಂಕ್ಲ ಆ ಫೋಕ್ ಡ್ಯಾನ್ಸ್ ಕಲ್ತದ್ದು ಮಾತೆರ್ಲ ಎಡ್ಡೆ ಪರ್ಫಾರ್ಮೆನ್ಸ್ ಕೊಡ್ತೇರು ಎಂಕ್ಲೇನ ಅಧ್ಯಕ್ಷರ ಅವಡು ಎಂಕ್ಲೇನ ಯುವನಿದ ಮಾತ ಸದಸ್ಯರ್ಲ ಎಂಕ್ಲಿಗೆ ನೀಕು ಬೆರಿ ಸಹಾಯ ಉಂಟುದೇರು ಅಂಚಾದ ಇನ್ನಿತ ಈ ದಿನಕ್ಕೆ ನಿಜವಾಗ್ಲೂ ಎಂಕ್ಲೆ ಖುಷಿ ಆಪುನು ಅವಕಾಶ ಕೊಡ್ನ ಮಾತೆರೆಗ್ಲ ಸೊಲ್ಮೇಲು ಥ್ಯಾಂಕ್ ಯು ಒಂದರಲ್ಲಿ ಯುವವಾಹಿನಿ ಕೊಲ್ಯ ಬಿ ತಂಡ ಮಕ್ಕಳಿಗೆ ಅಂಚನೆ ಸೀನಿಯರ್ ವಿಭಾಗದ ದ್ವಿತೀಯ ಸ್ಥಾನ ಪನ್ನಲೆ ಏರಂದು ದ್ವಿತೀಯ ಸ್ಥಾನ ಸೀನಿಯರ್ ವಿಭಾಗದ ದ್ವಿತೀಯ ಸ್ಥಾನ ಪೋತುಂಡು ನೃತ್ಯ ಲಹರಿ ನಾಟ್ಯಾಲಯ ಬಿ ಪಜೀರು ಜೋರಾಯಿನ ಚಪ್ಪಲೆ ಬಟ್ಟದು ಹಾಕ್ಲಿಕ್ಕೆ ಈಗಲೇ ಪ್ರೋತ್ಸಾಹಕರು ನೃತ್ಯ ಲಹರಿ ನಾಟ್ಯಾಲಯ ಬಿ ಪಜೀರು ಬಿ ತಂಡ ದಯಮಂತ ದಾಖಲೆ ದಯಮಂತ ಆಯ್ನಾಥ್ ಬೇಗ ವೇದಿಕೆ ಬರೋಡು ಮೆರುಗು 2021 ಪಂಪನಂಚಿನ ಒಂಜಿ ಪೊರ್ಲುದ ಕಾರ್ಯಕ್ರಮ ಅಖೀರಿದ ಅಂತ ನಮ್ಮಲ್ಲ ಸ್ಪರ್ಧೆದ ವಿಜೇತರ್ನಕ್ಲಿಗೆ ಇನಾಮ್ ಪಟ್ನಂಚಿನ ಇಂಜಿ ಲೇಸಿಡುಲ್ಲ ಸೀನಿಯರ್ ವಿಭಾಗದ ಎರಡನೇ ಸ್ಥಾನದಂಚಿನ ನೃತ್ಯ ಲಹರಿ ನಾಟ್ಯಾಲಯ ಪಜೀರು ಮತ್ತು ಬಿ ತಂಡ ಮಕ್ಕಳಿಗೆ ಅಭಿನಂದನೆ ಕೊರೊಂದಿಲ್ಲ ಮಕ್ಕಳು ದೊಡ್ಡ ಮಕ್ಕಳ ಅನುಭವದ ಅಂಚನೆ ಏರ್ ಕೊರಿಯೋಗ್ರಫರ್ ಏರ್ ಮಾಡ್ತೀನಿ ಅತ್ತನಂಡ ಏರಲ್ಲ ಅಂಚಿನ ಒಂಜಿ ಮಕ್ಕಳಿಗೆ ಎಂಚ ನಿಕ್ಲು ಪ್ರಾಕ್ಟೀಸ್ ಕೊರಿಯಾರು ಎಂಚ ಸಮಯ ಏತು ತಿಕ್ಕದನ್ನು ನೆತ್ತ ಬಗ್ಗೆ ಒಂದು ರೆಡ್ ಪಾತ್ರ ನೀನಂತ ಶ್ರೀ ಗುರುಭ್ಯೋ ನಮಃ. ಕೊರೋನಾ ಸಮಯ ಎಲ್ಲರಿಗೂ ಕೂಡ ಸಂಕಷ್ಟವನ್ನು ತಂದಂತಹ ಸಮಯ ನಿಜವಾಗ್ಲೂ ಹೌದು. ಆದರೆ ನಿಜವಾಗಿ ಹೇಳಬೇಕಾದ್ರೆ ಪ್ರತಿಭಾವಂತರಿಗೆ ಕೊರೋನಾ ಸಮಯ ನಿಜವಾಗಿಯೂ ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಮನೆಯಲ್ಲಿ ಯಾವಾಗಲೂ ನಾವು ಬೇರೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವ ಮಕ್ಕಳಿಗೆ ಈ ಎಕ್ಸ್ಟ್ರಾ ಕ್ಯಾರಿಕ್ಯುಲರನ್ನು ಕಲಿಯುವಾಗ ಸಮಯಾವಕಾಶದ ಅಭಾವವಿತ್ತು. ಆದರೆ ಖಂಡಿತವಾಗಿಯೂ ಕೊರೋನಾ ಸಮಯದಲ್ಲಂತೂ ಮನೆಯಲ್ಲಿ ಕುಳಿತಾದರೂ ಸರಿ ಅವಕಾಶಗಳು ನಾವು ಬಯಕೆ ಇದ್ದರೆ ದಾರಿ ಖಂಡಿತ ಇದೆ ಅಂತ ತೋರಿಸುವುದಕ್ಕೆ ಈ ಮೆರುಗು ಒಂದು 2021 ಕಾಂಪಿಟಿಷನ್ನೇ ಸಾಕ್ಷಿ ಅಂತ ಹೇಳ್ಬೋದು. ಇದ್ದಷ್ಟು ಕಡಿಮೆ ಸಮಯದಲ್ಲಿ ನಮ್ಮ ಮಕ್ಕಳು ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿದ್ದಾರೆ, ತೀರ್ಪುಗಾರರು ತೀರ್ಪನ್ನು ಕೊಟ್ಟಿದ್ದಾರೆ. ಅವಕಾಶಕ್ಕಾಗಿ ತುಂಬ ಧನ್ಯವಾದಗಳು. ಸೊಲ್ಮೇಲು ನೃತ್ಯ ಲಹರಿ ನಾಟ್ಯಾಲಯ ಪಜೀರು ಬಿ ತಂಡದಕ್ಕೆ ಅಂಚನೆ ಅಖೇರಿದ ಸೀನಿಯರ್ ವಿಭಾಗದ ಸುರುತ್ತ ಪ್ರೈಸ್ ಏರಕ್ಕೆ ಬನ್ನೆ ಓ ಸುರುತ್ತ ಪ್ರೈಸ್ ಎರಗಲ್ಲ ಗೆಸ್ಮನ್ ಪರ್ ಏರಕ್ಕೆ ಬಂದು
ಸುರುತ ಮೆರುಗು 2025 ಸುರುತ ಪ್ರೈಸ್ పోతుండు ಶ್ರೀದೇವಿ ಕುತ್ತಾರು. ಶ್ರೀದೇವಿ ಕುತ್ತಾರು ತಂಡ ಸುರುತ ಇನಾಮನ ತಂದರೆ ಮಕ್ಕಳಿಗೆ ಅಭಿನಂದನೆ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ವತಿಯಿಂದ ಅಭಿನಂದನೆ ಕೊರೊಂದಿಲ್ಲ ಅಂಚನೆ ಆಯ್ತಾ ತಂಡದ ಮಾತೆಲ್ಲ ದಯಮಂತದ ವೇದಿಕೆ ಬರಡು ದಯಮಂತ ಆನಂದ್ ಮಾಸ್ಟರ್ ಬರಡು ಲಾಸ್ಟ್ ರಾಜೀವ್ ಮಾಸ್ಟರ್ ಭಗವಂತ್ ದಾಸ್ ಹರೀಶ್ ಮುಂಡೋಲಿ ಸೀನಿಯರ್ ವಿಭಾಗದ ಮೆರುಗು 2021 ಈ ಒಂಜಿ ಫಲಕನ ಸುರುತ ಪ್ರೈಸ್ ಅಂತ ನಂಚಿನ ಟೀಮ್ ಶ್ರೀದೇವಿ ತಂಡ ಕುತ್ತಾರು ಜೋರಾಯಿನಂಜಿ ಕ್ಲಾಪ್ದ ಮುಖಾಂತರ ಮಕ್ಕಳಿಗೆ ಅಭಿನಂದನೆ ಕೊರಲು ಭಾರಿ ಪೊರ್ಲದ ಒಂಜಿ ಪರ್ಫಾರ್ಮೆನ್ಸ್ ನಿಕ್ಲ ದುಂಬು ದಿದಿತ್ತಾರೆ. ಒಂದು ನಿಮಿಷ ಟೀಮ್ದ ಕೊರಿಯೋಗ್ರಫರ್ ಏರ್ ಮಂತೀನಿ ಏರ್ ಒಂಜಿ ರಡ್ಡು ಪಾತಿರೋಡು ಇತ್ತ ಬಗ್ಗೆ ನಿಖಿಲ್ನ ಅನುಭವ ಬೊಕ್ಕ ಪ್ರಾಕ್ಟೀಸ್ ಸಮಯ ಅಂಚನೆ ಎಂಚ ಏತ್ ಜನನ ಒಟ್ಟು ಮಾಡ್ತಾರೆ ಎಂಚ ಒಟ್ಟು ಮಾಡ್ತಾರೆ ನಿಖಿಲ್ ಈತ ಜನನ ಮಾತು ಒಟ್ಟು ಈತ ಭಾರಿ ಕಮ್ಮಿದ ಒಂಜಿ ಅವಧಿಡ್ ಈತ ಜನ ಎಂಚ ಒಟ್ಟು ಮಾಡ್ತಾರೆ ಅಥವಾ ಪಂಡ ಕಾಂಪಿಟೇಷನ್ ಮಿನಿಮಮ್ 7 ಜನ ಬಂದಿತ್ತು ಐತ ಟೆನ್ಷನ್ ಒಂಜೂವರೆ ದುಂಬೆ ಎನ್ನ ಸಿಸ್ಟರ್ ಮೇರೆ ಬಂದಿತ್ತಿರು 1 ವೀಕ್ ದುಂಬೆ ಮನ್ಪುಲೆ ಕಾಂಪಿಟೇಷನ್ ಬಟ್ ಹೆಂಗೆ ಕೇರಳ 7 ಜನ ಸಟ್ಟಾದೆ 8 ಜನ ಅಂಚ ಬೊಡ್ಸಿ ಕೂಡ ಮನಸ್ಸಿತ್ತಿನ ಬರೋಡೆ ದಾದನ ಒಂಜಿ ಪಾಸಿಟಿವ್ ವೈಬ್ ಇತ್ತಿನ ಬರೋಡೆ ಬಂದ ಅಂಚಾದ ಕೋಡ ಮಾತೆರೆಗ್ಲ ಕಾಲ್ ಬಂದದ್ದು ಬಲೆ ಪ್ಲೀಸ್ ಬಲೆ ಅಕ್ಲೆಗ್ಲ ಮನಸ್ಸಿತ್ತಿನ ಸೊ ಕೋಡ 5 ಗಂಟೆಗೆ ಪ್ರಾಕ್ಟೀಸ್ ಮಂದದ್ದು ಒಂಜಿ 7:30 ಮುಟ್ಟ ಪ್ರಾಕ್ಟೀಸ್ ಮಂದದ ಸೊ ನಿಯರ್ ಒಂಜಿ 3 ಗಂಟೆದ ಪ್ರಾಕ್ಟೀಸ್ ಇಡು ಇನ್ನು ಮಂತೀನಿ ಎಂಕ್ಲು ಡ್ಯಾನ್ಸ್ ಅಂಚ ಅದು ಮಸ್ತ್ ಖುಷಿ ಆಯ್ತು ಸಮಾಧಾನಕರ ಕೊರಗ ಜಂದು ಮಂಡಲಂಜಿ ತಿಕ್ಕಡು ನಟ್ಯ ತೃತೀಯ ತಿಕ್ಕಡು ಅಪ್ಪಗ ಟೆನ್ಷನ್ ಆಂಡು ದ್ವಿತೀಯ ತಿಕ್ಕನಾಗ ಬೊಡ್ಸಕ ನಾವು ಪೋಯಿ ಡ್ರೆಸ್ ಚೇಂಜ್ ಅಪ್ಪಗಂತ ಇರ್ತು ಪೋಯ ಪ್ರಥಮಗ ಲೆಪ್ಪುನಾಗ ಶಾಕ್ ಆಂಡು ಸತ್ಯ ಮಸ್ತ್ ಖುಷಿ ಆಂಡು ಸ್ಟೇಜ್ಗೆ ಬೊಕ ನಮ್ಮ ಪೂರ ಟೀಮ್ದ ಮೆಂಬರ್ಸ್ ಮಸ್ತ್ ಜನ ಮಾತಿರ್ಲ 3 ಗಂಟೆ ಕಲ್ತದೊಂಜಿ ಫಸ್ಟ್ ಬತ್ತ ಬಂದಾಗ ಖುಷಿ ಆಂಡು ಥ್ಯಾಂಕ್ ಯು ಸೋ ಮಚ್. ಮಕ್ಕಳ ಒಂದು ಟೀಮ್ ವಿಶೇಷವಾದ ಬಂಡ ಒಂದು 2 ದಿನ ದುಂಬ ಮಕ್ಕಳನ್ನ ಉದಾಹರಣೆ ಕೊಡ್ತೀನಿ ಆತ ಎಲ್ಲ ಒಂದು ಅವಧಿಡು ಮಕ್ಕಳು ಇದು ಪೊರ್ಲದ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ಮಕ್ಕಳಿಗೆ ಪಿರೋರ ಬ್ರಹ್ಮಶ್ರೀ ಬಿಲವೇದಿಕೆದ ವತಿಯದು ಅಭಿನಂದನೆ ಸಲ್ಲಿಸಂದು ಈ ರಡ್ಡೆ ದಾದ ಪಂಡ ಸಂಪತ್ ಲಾಸ್ಟ್ ಮೂಮೆಂಟ್ಗೆ ಫೋನ್ ಬಂತದ್ದು ಕೇಂಡೇರು ಎಂಚ ಪಾರ್ಟಿಸಿಪೇಟ್ ಮಲ್ಪೋರ ಅಂದ ಯಾಂ ಪಂಡೆ ಮೊಕ್ಕಲು ರೆಡಿ ಆತಿಜೇರು ಎಂಕ್ ಧೈರ್ಯ ಇಜ್ಜಿ ಮೊಕ್ಕಲ್ನ ಅಂದ ಅದಕ್ಕೆ ಮನದನಿ ಮುರಣಿ ಪಿರ ಫೋನ್ ಬಂತದ್ದು ಕೇಂಡೇರು ಬೊಕ್ಕ ಜೀವನ್ ಸರ್ಗೆ ಅಂತ ಫೋನ್ ಬಂದ್ಪಂಡೆ ಸರ್ ಮಿನಿ ಉಂಡ ಅಲ್ಪ ಚಾನ್ಸ್ ಉಂಡಾನು ಈಗ ಥ್ಯಾಂಕ್ ಗಾಡ್ ಒಂಜಿ ಟೀಮ್ ಮೂಲ ಇಜ್ಜಿ ಕ್ಯಾನ್ಸಲ್ ಆತಂದ್ರೆ ಅವು ನಿಕ್ಲೆ ಕೊರ್ಕ ಪಂಡೇರು ಅವು ದಾನ್ನ ಮೊಕ್ಕಲ್ನ ಪಾಸಿಟಿವ್ ವೈಬರ್ದೆ ಆಯನ್ ಇಂಡಿಯಾ ಅಂತ ಪಂಪೆ ಮೊಕೊಂಜಿ ದಾದ ಪಂಡೆ ಇಂಗ್ಲ ಟೀಮದ ಕೊರಿಯೋಗ್ರಾಫರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕಾಂಪಿಟೇಷನ್ದು ಸೆಕೆಂಡ್ ರನ್ನರ್ ಅಪ್ ಅದು ವಿನ್ ಆತಿನಾರು ಲಾವಣ್ಯ ರವಿಶಾಂತಿ ಪಂಡ್ ಅಂಚನೆ ಟೀಮ್ದ ಕೊರಿಯೋಗ್ರಾಫರ್ ಶ್ರುತಾ ಪಂಡ್ ಮೋಹಿತಾ ಲಾವಣ್ಯ ರಶ್ಮಿತಾ ಯುಕ್ತ ರಿತಿಕಾ ಕಾವ್ಯ ಬಕ ಪೂಜಾ ಈತ ಜನ ಪಾರ್ಟಿಸಿಪೇಟ್ ಮಲ್ದೇರು ಅಂಚನೆ ಪೂರ್ಣಿಮಕ್ಕಲ್ಲ ಬೈದೇರು ಸಪೋರ್ಟ್ ಅವಾದ ಇಂಕ್ಲ ಟೀಮ್ಗೆ ಸೊ ಮಸ್ತ್ ಥ್ಯಾಂಕ್ಸ್ ಮೆರುಗು 2021 ರಿಯಲಿ ಇಟ್ಸ್ ಅ ವಂಡರ್ಫುಲ್ ಪ್ರೋಗ್ರಾಮ್ ಮಸ್ತ್ ಖುಷಿ ಒಂದುಂಡು ಲಾಸ್ಟ್ ಮೂಮೆಂಟ್ಗೆ ಎಸ್ ಪೂರ ಸಪೋರ್ಟ್ ಇದ್ದವ್ರ ಈ ಕಾರ್ಯಕ್ರಮ ಇಂಚೇನೆ ನನ್ನ ದುಂಬುಗಳ ಎಡ್ಡ ರೀತಿಯ ಆ ಒಂದು ಪಾಡು ಬಂದು ಎಂಕಲ್ನ ಆಶಯ ವಂದನೆ ಮಾತಾ ಭಾಗವಹಿಸಿನ ಮಾತಾ ತಂಡದ ಸದಸ್ಯರನ್ನ ಅಭಿನಂದನೆ ಅಂಚನೆ ವಂದನೆ ಅರ್ಪಣೆ ಮಂತೊಂದು ಇನ್ನಿತ ಈ ಕಾರ್ಯಕ್ರಮ ನೀಡೆ ಮುಕ್ತಾಯ ಮಂತಂದು ಆಯ್ತು ದುಂಬು ಎಂಕ್ಲೆಗ್ ಈ ಒಂದು ಕಾರ್ಯಕ್ರಮ ಭಾರಿ ಪೊರ್ಲುಡು ಈ ಕಾರ್ಯಕ್ರಮ ನಿರೂಪಣೆ ಮಂತ್ಕೊರ್ ನೆಂಚಿನ ಭಾರಿ ಅದ್ಭುತ ನಿರೂಪಕರ ನೆಂಚಿನ ದಿನೇಶ್ ಸುವರ್ಣ ರಾಯ್ ಬೇರೆ ದಯಮಂತದ ವೇದಿಕೆ ಬತ್ತದ ಸ್ಮರಣಿಕೆ ಬಕ್ಕ ಅವರಿಗೆ ಶಾಲ್ ಪಾಡ್ದು ಗೌರವ ಕೊರಡು ಬಂದು ವಿನಂತಿ ಮಂತದಲ್ಲೇ ಕಾರ್ಯಕ್ರಮನ ಅದೇ ಚಿತ್ರೀಕರಣ ಮಂತ್ರಿ ಕೊರನಂಚಿನ ಅಬ್ಬಕ್ಕ ಟಿವಿದ ಪ್ರತಿನಿಧಿ ದಯಮಂತ ವೇದಿಕೆ ಬರಡು ತೇಜಸ್
ದಯಮಂತ ವೇದಿಕೆ ಬರೋಡವರಿಗೆ ಎಂಕ್ಲ ಸಲಹೆಗಾರ ನೆಂಚಿನ ಬಾಬು ಶಿಸ್ತ ಶಾಲ್ ఒక ಸ್ಮರಣಿಕೆ ಕೊರಡು ಅವೆಲಕನೆ ಹೊಸಕುರಲ್ ನೆತ್ತ ಶಿವಪ್ರಸಾದ್ ದಯವಂತ ವೇದಿಕೆ ಬರೋಡು ಅಂಚನೆ ಈ ಒಂಜಿ ಮೆರುಗು ಕಾರ್ಯಕ್ರಮನ ಜಗಮಗಿಸಿನಂಚಿನ ಒಂಜಿ ಬೊಕೊಂಜಿ ವಿಭಾಗ ಬಂಡ ಸೌಂಡ್ಸ್ ಬೊಕ್ಕ ಲೈಟಿಂಗ್ ಸಿಸ್ಟಮ್ ಅಸ್ಸೆನರ್ ಸೌಂಡ್ ಸಿಸ್ಟಮ್ ಮಕ್ಕಳು ಐತೆ ಇರಲ್ಲ ಪ್ರತಿನಿಧಿಸಿನ ದಯಮಂತದ ವೇದಿಕೆ ಬತ್ತದ ಸ್ಮರಣಿಕ ಸ್ವೀಕಾರ ಮಾಡ್ಪಡು ಅವೆಲಕನೆ ಎಂಕಲ್ನ ಒವೇ ಕಾರ್ಯಕ್ರಮ ಪಡು ఆయన ನೆನಪು ದೀಪ ನಂಚಿನಂಜಿ ಕೆಲಸ ಮನ್ಪುನಿತ್ತಿನ ಎಂಕಲ್ನ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ನಂಚಿನ ಗೋಪಿನಾಥ್ ಬಗಂಬಿಲ ಅರ್ನ ಅವನಿಗೆ ಕ್ಯಾಮರಾದ ಕನ್ನದ ಮುಖಾಂತರ ಎಂಕ್ಲಿಗೆ ಪುರಕುರ ನೆನಪು 1 ವರ್ಷ 10 ವರ್ಷ ಬಂಡ್ಲ ಅರ್ನ ಆ ಕ್ಯಾಮರಾದ ಆ ಕನ್ನಡದ ಮುಖಾಂತರ ನೆನಪು ಅರ್ಪಣೆ ಮನ್ಪುನಂಚಿನ ಗೋಪಿನಾಥ್ ಬಗಂಬಿಲ ಚಿನ್ನ ಸ್ಟುಡಿಯೋ ನೆತ ಮಾಲಕರಿಲ್ಲ ಅದು ಪುನಂಚಿನ ಎಂಕ್ಲ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಪುನಂಚಿನ ಗೋಪಿನಾಥ್ ಬಗಂಬಿಲ ಅರೆಗಿಲ ಶಾಲ್ವಕ ಸ್ಮರಣಿಕರುಡು ಅವೆಲಕ್ಕನೆ ಇನ್ನಿತ ಈ ಒಂದು ಲೇಸಿಗೆ ಬೈದಿನಂಚಿನ ಮಾತ ಎನ್ನ ಬಂಧುಲ ನಕಲೆಗಳ ಉಡಲ್ ದಿಂಗಿನ ಸೊಲ್ಮೆಲ್ನ ಸಂದೇಹ ಮಂತೊಂದು ಇನ್ನಿತ ಈ ಒಂಜಿ ಮೆರುಗು 2021 ಪ್ರತಿಭಾ ಅನಾವರಣದ ಹೊಸ್ತಿಲು ಪಂಪಂಚಿನ ಈ ಕಾರ್ಯಕ್ರಮ ಇಡೆಗೆ ಮುಕ್ತಾಯ ಮಂತಂದಿಲ್ಲ ಧನ್ಯವಾದ.